ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೊಡ್ಡದಾದ ಚಪ್ಪಾಳೆಯನ್ನು ನಮ್ಮ ಸರ್ವಶಕ್ತ ದೇವನಿಗೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ದೇವರ ವಾಕ್ಯ ನನಗೆ ಅತಿ ಪ್ರಿಯವಾಗಿದೆ. ಆ ವಾಕ್ಯದ ಮಹಿಮೆಯನ್ನು ಆಲಿಸುವಾಗ, ಸಾರಲ್ಪಡುವಾಗ ಅದ್ಭುತಗಳು ನಡೆಯುವ ಸಮಯ. ಚಪ್ಪಾಳೆ ತಟ್ಟುತ್ತಾ ಹಾಡೋಣ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಎಲ್ಲರೂ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕ್ಲಾಪ್. ದೇವರ ವಾಕ್ಯ ಆಲಿಸಲ್ಪಡುವಾಗ ಅದ್ಭುತಗಳು ನಡೆಯುತ್ತವೆ. ಈ ಸಾಯಂಕಾಲ ವಾಕ್ಯದ ಮಹೋತ್ಸವ, ಪವಿತ್ರಾತ್ಮ ಅಭಿಷೇಕೋತ್ಸವ ನಮ್ಮೆಲ್ಲರ ಮೇಲೆ. ಸಾವಿರಾರು ಚಿಂತೆ ದುಃಖ ವ್ಯಥೆ ಇದ್ದರು, ಎಂತ ಕಷ್ಟ ಬಂದರು ನನಗೆ ದೇವರ ವಾಕ್ಯವು ನೀಡುತ್ತದೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ಚಿಂತೆ ದುಃಖ ವ್ಯಥೆ ಇದ್ದರು, ಎಂತ ಕಷ್ಟ ಬಂದರು ನನಗೆ ದೇವರ ವಾಕ್ಯ ಚೈತನ್ಯ ನೀಡುತ್ತದೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ದೇವರ ವಾಕ್ಯ ಸೌಖ್ಯ ನೀಡುತ್ತೆ. Word of God brings healing to me. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು ನನಗೆ ದೇವರ ವಾಕ್ಯವು ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು ನನಗೆ ದೇವರ ವಾಕ್ಯವು ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಹಲ್ಲೆಲೂಯಾ, 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 ಯೇಸುವೇ, ಪರಿಶುದ್ಧ ಹಲ್ಲೆಲೂಯಾ, 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 ಕರಗಳಿಗೆ ಸಮರ್ಪಿಸುತ್ತೇನೆ. ಹಲ್ಲೆಲೂಯಾ, ಈ ಸಾಯಂಕಾಲ ಸ್ವರ್ಗ ತೆರೆಯಲ್ಪಡಲಿ. ದೇವರ ವಾಕ್ಯ ಘೋಷಿಸಲ್ಪಡುವಾಗ, ಓ Lord, the word of God proclaim. Let there be mighty anointing, blessing upon the people. Hallelujah, 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 hear their pleas, Lord. Hallelujah, 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 hallelujah. ಕೈ ಮೇಲೆತ್ತಿ ಚಪ್ಪಾಳೆ ತಟ್ಟುತ್ತಾ, Hallelujah, 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 ಗಟ್ಟಿಯಾಗಿ ಜೋರಾಗಿ. Hallelujah, 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 hallelujah,
Praise the Lord. ಚಪ್ಪಾಳೆ ತಟ್ಟಿ ನಾವು ದೇವರಿಗೆ ಸ್ತೋತ್ರ ಕೊಡೋಣ. Dear friends, today we are happy. We have amidst of us Reverend Father Jose Vetty uncle. He is the director of Logos Retreat Center, Bangalore. ನಿಮ್ಗೆ ಗೊತ್ತಿರೋ ಪ್ರಕಾರ ಪೋಟದ ಗುರುಗಳು, ವಿನ್ಸೆನ್ಷಿಯನ್ ಸಭೆಯ ಗುರುಗಳು ಸುವಾರ್ತೆ ಸಾರುವುದರಲ್ಲಿ ದೇವರು ಅವರನ್ನು ಆಶೀರ್ವದಿಸಿದ್ದಾರೆ. ಇವತ್ತು ನಾವು ಭಾಗ್ಯವಂತರು. ಫಾದರ್ ಜೋಸ್ ವೆಟ್ಟಿ ಅಂಕಲ್ ದೇವರು ಆರಿಸಿಕೊಂಡ ವಿಶೇಷ ಒಂದು ವ್ಯಕ್ತಿ. ಪವಿತ್ರಾತ್ಮರ ಶಕ್ತಿ ಅಂದರೆ ಖಂಡಿತ ತಪ್ಪಾಗಲಾರದು. ಇವತ್ತು 50ನೇ ವರುಷ ನಮ್ಮ ಈ ಕನ್ವೆನ್ಷನ್ಗೆ ಬಂದು ಸುವಾರ್ತೆಯನ್ನು ಸಾರಲು ದೇವರು ಅವರನ್ನು ಕಳುಹಿಸಿದ್ದಾರೆ. ಚಪ್ಪಾಳೆ ತಟ್ಟಿ ಲೆಟ್ ಅಸ್ ವೆಲ್ಕಮ್ ಫಾದರ್ ಜೋಸ್ ವೆಟ್ಟಿ ಅಂಕಲ್ ಇನ್ ದ ನೇಮ್ ಆಫ್ ಜೀಸಸ್. Praise the Lord. Praise the Lord. Dear bishops and reverend fathers, reverend sisters, and my dear brothers and sisters in Christ Jesus. ಆತ್ಮೀಯ ಧರ್ಮಾಧ್ಯಕ್ಷರೇ, ಗುರುಗಳೇ, ಧರ್ಮ ಭಗಿನಿಯರೇ, ನನ್ನ ಸಹೋದರ ಸಹೋದರಿಯರೇ. Matthew's Gospel chapter 4 verse 4. ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 4 ಹೀಗೆ ನುಡಿಯುತ್ತೆ: Man lives not by bread alone, but by the word of God. ಮನುಷ್ಯನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ಬದಲಾಗಿ ದೇವರ ಬಾಯಿಂದ ಬರುವ ಪ್ರತಿಯೊಂದು ನುಡಿಯಿಂದ. All those who believe that man lives not by bread alone, but by the word of God, lift up your hands. ಯಾರೆಲ್ಲ ನಂಬ್ತೀರಿ ನಾವು ಆಹಾರದಿಂದ ಮಾತ್ರ ಜೀವಿಸುವುದಲ್ಲ, ದೇವರ ವಾಕ್ಯದಿಂದ ಜೀವಿಸುತ್ತೇವೆ ಅಂತವರು ಕೈಗಳನ್ನು ಮೇಲೆತ್ತಿ. That's a wonderful faith. ಅದು ಅಮೋಘವಾದ ವಿಶ್ವಾಸ. Keep our hands down. ನಿಮ್ಮ ಕೈಗಳನ್ನು ಕೆಳಗಿಳಿಸಿ. And all those who believe that the faith in Jesus Christ comes to us by listening the word of God. ನಮಗೆ ವಿಶ್ವಾಸ ಯೇಸುವಿನಲ್ಲಿ ದೇವರ ವಾಕ್ಯ ಆಲಿಸುವುದರ ಮೂಲಕ ಬರುತ್ತೆ ಎಂದು ಎಷ್ಟು ಮಂದಿ ವಿಶ್ವಾಸಿಸುತ್ತೀರೋ? All those who believe kindly sit down. ಅವರೆಲ್ಲ ನಂಬುವವರು ದಯವಿಟ್ಟು ಕೂತ್ಕೊಳ್ಳಿ. Only Father Franklin and myself standing. ನಾನು ಮತ್ತು ಫಾದರ್ ಫ್ರಾಂಕ್ಲಿನ್ ಇಲ್ಲಿ ನಿಂತಿದ್ದೀವಿ. Hallelujah. ಹಾಲೆಲೂಯಾ. Matthew's Gospel chapter 18 verse 20 says, ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ ವಾಕ್ಯ 20 ಹೇಳುತ್ತೆ: wherever 2 or 3 are gathered in the name of Jesus, Jesus is present there. ಯೇಸು ನಾಮದಲ್ಲಿ ಎಲ್ಲಿ 2-3 ಜೊತೆ ಸೇರಿದ್ದಾರೋ ಅಲ್ಲಿ ನಾನಿದ್ದೀನಿ. Now we all believe that Christ is with us and we feel that the presence of Christ is here. ನಾವೆಲ್ಲರೂ ನಂಬುತ್ತೇವೆ ಯೇಸು ನಮ್ಮೊಟ್ಟಿಗೆ ಇದ್ದಾರೆ ಹಾಗೂ ಯೇಸುವಿನ ಪ್ರಸನ್ನತೆ ಇಲ್ಲಿದೆ. Hallelujah. ಹಾಲೆಲೂಯಾ. So in this hour we take for our reflection 2 mysteries. ಈ ನಮ್ಮ ಒಂದು ಸುವಾರ್ತೆಗೆ ಇವತ್ತು ಸಾಯಂಕಾಲ 2 ರಹಸ್ಯಗಳನ್ನು ನಾನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. The first one, the power of the word of God. ಮೊದಲನೇದಾಗಿ ದೇವರ ವಾಕ್ಯದ ಶಕ್ತಿ. And the second, the faith comes through the word of God. ಎರಡನೇದು ವಿಶ್ವಾಸ ದೇವರ ವಾಕ್ಯದ ಮೂಲಕ ಬರುತ್ತೆ. And faith is very essential for eternal life and salvation. ನಮ್ಮ ಶಾಶ್ವತ ಜೀವಕ್ಕೆ ಸಂರಕ್ಷಣಾ ಯೋಜನೆಗೆ ವಿಶ್ವಾಸ ಒಂದು ಅತಿ ಮುಖ್ಯವಾದುದು. That faith comes to us by listening the word of God. ಆ ವಿಶ್ವಾಸ ನಮಗೆ ದೇವರ ವಾಕ್ಯವನ್ನು ಆಲಿಸುವುದರ ಮೂಲಕ ಮೂಡುತ್ತೆ. Romans chapter 10 verse 17. ರೋಮನ್ನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17. The faith comes to us ವಿಶ್ವಾಸವು ನಮಗೆ ಬರುತ್ತೆ when we listen the word of God. ನಾವು ದೇವರ ವಾಕ್ಯವನ್ನು ಆಲಿಸುವಾಗ. By faith we are saved and healed. ವಿಶ್ವಾಸದ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಹಾಗೂ ಸೌಖ್ಯ ಹೊಂದುತ್ತೇವೆ. So for healing and salvation, listening the word of God is important. ನಮ್ಮ ಸೌಖ್ಯಕ್ಕೂ ಹಾಗೂ ಸಂರಕ್ಷಣೆಗೂ ದೇವರ ವಾಕ್ಯವನ್ನು ಆಲಿಸುವುದು ಪ್ರಮುಖವಾಗಿದೆ. It is necessary to listen the word of God to have faith in Christ Jesus. ದೇವರ ಯೇಸುವಿನಲ್ಲಿ ವಿಶ್ವಾಸ ಇರಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಆಲಿಸಬೇಕು. Where the word is not proclaimed, there we have not seen faith in Jesus. ಎಲ್ಲಿ ಯೇಸುವನ್ನು ಪ್ರಕಟಿಸಲ್ಪಡಲಿಲ್ಲವೋ ಅಲ್ಲಿ ಯೇಸುವಿನ ವಿಶ್ವಾಸವನ್ನು ನಾವು ಕಾಣುವುದಿಲ್ಲ.
where the people do not preach the word of God or nor they listen to the word of God, there we have seen faith already lost. ನಾವು ಎಲ್ಲಿ ದೇವರ ವಾಕ್ಯವನ್ನು ಘೋಷಿಸಲ್ಪಡೋದಿಲ್ಲವೋ ಅಥವಾ ಆ ಸ್ಥಳದಲ್ಲಿ ಸುವಾರ್ತೆಯನ್ನು ಸಾರುವುದಿಲ್ಲವೋ ಅಲ್ಲಿ ವಿಶ್ವಾಸ ಕಳೆದು ಹೋಗಿದೆ. Now I just explain the power of the word of God. ನಾನು ನಿಮಗೆ ದೇವರ ವಾಕ್ಯದ ಶಕ್ತಿಯ ಕುರಿತು ವಿವರಿಸಲು ಇಷ್ಟಪಡುತ್ತೇನೆ. The 6 miracles that happen when we listen to the word of God. 6 ಅದ್ಭುತಗಳು ದೇವರ ವಾಕ್ಯವನ್ನು ಆಲಿಸಲ್ಪಡುವಾಗ ಆದ ಅದ್ಭುತಗಳು. We are not only the listeners of the word of God, but we are the doers of the word of God. ನಾವು ಕೇವಲ ದೇವರ ವಾಕ್ಯವನ್ನು ಆಲಿಸುವವರು ಮಾತ್ರವಲ್ಲ, ಪಾಲಿಸುವವರು, ಅದರಂತೆ ನಡೆಯುವವರು ಆಗಿದ್ದೀವಿ. During the sermon, we heard from Matthew chapter 7, 21 and 23, all the doers of the word of God will enter into the kingdom of God, not the listeners. ಮ್ಯಾಥ್ಯೂ 7:21 ನಾವು ಆಲಿಸಲ್ಪಟ್ಟಿದ್ದೀವಿ. ಯಾರೆಲ್ಲ ದೇವರ ವಾಕ್ಯ ಪ್ರಕಾರ ಜೀವಿಸುತ್ತಾರೆ ಅವರಿಗೆ ಶಾಶ್ವತ ಜೀವ ದಕ್ಕುತ್ತದೆ. Be the doers of the word of God and receive the blessing right now. ದೇವರ ವಾಕ್ಯವನ್ನು ನಾವು ಆಲಿಸುತ್ತೇವೆ, ಅದರ ಪ್ರಕಾರ ಜೀವಿಸುತ್ತೇವೆ ಮತ್ತು ಅವರ ಆಶೀರ್ವಾದವನ್ನು ಈಗ ಪಡೆಯುತ್ತೇವೆ. So now I just explained the 6 blessings and miracles that we receive through the word of God. ನಾನು ಈಗ ನಿಮಗೆ 6 ಆಶೀರ್ವಾದಗಳು ಹಾಗೂ ಅದ್ಭುತಗಳ ಕುರಿತು ಹೇಳಲಿದ್ದೀನಿ. ಹೇಗೆ ದೇವರ ವಾಕ್ಯ ಆಲಿಸಲ್ಪಡುವಾಗ ನಮ್ಮ ಜೀವನದಲ್ಲಿ ಆಶೀರ್ವಾದ ಬರುತ್ತೆ. Number 1, ಮೊದಲನೇದಾಗಿ the word of God heals. ದೇವರ ವಾಕ್ಯ ಸೌಖ್ಯ ಗುಣಪಡಿಸುತ್ತೆ. Book of Wisdom chapter 16 verse 12. ಸುಜ್ಞಾನ ಗ್ರಂಥ 16:12 ನುಡಿಯುತ್ತೆ, God sent the word and healed everybody. ದೇವರು ತಮ್ಮ ವಾಕ್ಯವನ್ನು ಕಳುಹಿಸಿ ಎಲ್ಲರನ್ನು ಸೌಖ್ಯಪಡಿಸಿದರು. You are healed not by medicine nor of herbs but by the word of God. ಅವರು ಗುಣ ಹೊಂದಿದ್ದು ಯಾವುದೇ ಗಿಡ ಮೂಲಿಕೆಗಳಿಂದಲ್ಲ, ಮೆತ್ತಗೆ ಮಾಡುವಂತ ಮುಲಾಮಿನಿಂದಲ್ಲ, ಅದಾಯ್ತು ಯೇ ಸರ್ವೇಶ್ವರನಿನ ವಾಕ್ಯದಿಂದ. Psalm 107 verse 20 says, ಕೀರ್ತನೆ 107:20 ಹೇಳುತ್ತೆ, God sent the word and healed the people. ದೇವರು ತಮ್ಮ ವಾಕ್ಯವನ್ನು ಕಳುಹಿಸಿ ತಮ್ಮ ಜನರನ್ನು ಗುಣಪಡಿಸಿದರು. Matthew chapter 8 verse 16 says, ಮತ್ತಾಯ 8:16 ಹೇಳುತ್ತೆ, Jesus used the word to cast out demons and heal the sick. ಯೇಸು ವಾಕ್ಯವನ್ನು ಉಪಯೋಗಿಸಿ ಸೈತಾನನನ್ನು ಹೊರದೂಡಿದರು ಮತ್ತು ರೋಗಿಗಳನ್ನು ಸೌಖ್ಯಪಡಿಸಿದರು. So when we listen the word of God, healings comes to us. ನಾವು ದೇವರ ವಾಕ್ಯವನ್ನು ಆಲಿಸಲ್ಪಡುವಾಗ ಅದ್ಭುತಗಳು ನಮಗೆ ಸಿಗುತ್ತವೆ. So first we have faith in Jesus Christ. ಮೊದಲನೇದಾಗಿ ನಮಗೆ ಯೇಸುವಿನಲ್ಲಿ ವಿಶ್ವಾಸ ಇರಬೇಕು. Second, that faith in Christ Jesus brings the healing. ಯೇಸುವಿನಲ್ಲಿ ಆ ವಿಶ್ವಾಸ ನಮಗೆ ಸೌಖ್ಯ ತರುತ್ತೆ. Now you are listening the word of God. ಈಗ ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಾ, and the healing comes upon you. ನಿಮ್ಮ ಮೇಲೆ ದೇವರ ಸೌಖ್ಯ ಇಳಿದು ಬರುತ್ತೆ. Because the healer comes to you. ಈ ಆ ಸೌಖ್ಯದಾಯಕ ನಿಮ್ಮ ಹತ್ರ ಬರ್ತಾರೆ. Romans chapter 10 verse 6 says, ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 6 ಹೇಳುತ್ತೆ, do not say in your heart that who will go up to bring down Jesus. ನಿಮ್ಮ ಹೃದಯದಲ್ಲಿ ಹೇಳಿಬಿಡಿ ಯಾರು ಮೇಲೆ ಹೋಗಿ ಯೇಸುವನ್ನು ಕೆಳಗಡೆ ತರ್ತಾರೆ. Verse 7 says, no need to go down to bring Jesus up on earth. ಇಲ್ಲಿಂದ ಯೇಸುವನ್ನು ತರಲು ಅಲ್ಲಿ ಹೋಗಬೇಕಾಗಿಲ್ಲ. Verse 8 says, Romans chapter 10 verse 8 says, ರೋಮನಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ ಹೇಳುತ್ತೆ, if word of God is near to us, Jesus is near to us. ದೇವರ ವಾಕ್ಯ ನಿನ್ನ ಸಮೀಪದಲ್ಲಿದೆ, ಯೇಸು ನಿನ್ನ ಸಮೀಪದಲ್ಲಿದ್ದಾರೆ. Wherever Jesus comes, he does 5 miracles. ಆ ಯೇಸು ಸ್ವಾಮಿ ನಮಗೆ 5 ಅದ್ಭುತಗಳನ್ನು ಮಾಡುತ್ತಾರೆ. Jesus heals. ಯೇಸು ಸೌಖ್ಯಪಡಿಸುತ್ತಾರೆ. Matthew 8:1. ಮತ್ತಾಯ 8:1. Jesus saw a leper and healed him. ಯೇಸು ಆ ಕುಷ್ಠರೋಗಿಯನ್ನು ಸೌಖ್ಯಪಡಿಸಿದ್ರು. Secondly, Jesus forgives sins. Jesus forgives sins. ಯೇಸು ಪಾಪಗಳನ್ನು ಕ್ಷಮಿಸುತ್ತಾರೆ. Luke chapter 7:49. ಲೂಕ 7:49. Woman, all your sins are forgiven.
ಮಹಿಳೆಗೆ ನಿನ್ನ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿವೆ. So now our sins are forgiven. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Our sickness are healed. ನಮ್ಮ ರೋಗಗಳು ಸೌಖ್ಯ ಹೊಂದಿವೆ. By the presence of Jesus. ಯೇಸುವಿನ ಪ್ರಸನ್ನತೆಯಲ್ಲಿ. That presence comes to us by listening the word of God. ಆ ಪ್ರಸನ್ನತೆ ನಮಗೆ ದೇವರ ವಾಕ್ಯವನ್ನು ಆಲಿಸುವುದರ ಮೂಲಕ ಬರುತ್ತೆ. Because now the word is near to us. ದೇವರ ವಾಕ್ಯ ನಮ್ಮ ಸಮೀಪದಲ್ಲಿದೆ. And third, ಮೂರನೇದಾಗಿ, through the presence of Jesus, demons are being cast out. ಯೇಸುವಿನ ಪ್ರಸನ್ನತೆಯ ಮೂಲಕ ಎಲ್ಲ ದೆವ್ವಗಳು ಬಿಟ್ಟು ಓಡಿ ಹೋಗುತ್ತವೆ. When Jesus was preaching, all the demons left the bodies of the people of God with loud cry. ಯೇಸು ಸುವಾರ್ತೆ ಸಾರುವಾಗ, ದೇವರ ವಾಕ್ಯ ಸಾರಲ್ಪಡುವಾಗ ಎಲ್ಲ ಸೈತಾನನ ಶಕ್ತಿಗಳು ಬಿಟ್ಟು ಓಡಿ ಹೋದವು. Luke chapter 13 verses 11 to 17 and 18. ಲೂಕನ ಶುಭ ಸಂದೇಶ 13ನೇ ಅಧ್ಯಾಯ 11ರಿಂದ 18ರ ತನಕ. Jesus cast out a demon who made a woman crippled for 18 years. ಯೇಸು 18 ವರ್ಷದಿಂದ ಗೂನಿ ಬೆನ್ನಿನ ಮಹಿಳೆಗೆ ಒಳಗಿದ್ದ ಆ ದೆವ್ವವನ್ನು ಓಡಿಸಿದ್ರು. So Jesus gives deliverance. ಯೇಸು ಬಿಡುಗಡೆ ಕೊಡುತ್ತಾರೆ. That Jesus comes to us now by listening the word of God. ಆ ಯೇಸು ನಮ್ಮೊಳಗಡೆ ಈಗ ದೇವರ ವಾಕ್ಯವನ್ನು ಆಲಿಸುವುದರ ಮೂಲಕ ಬರ್ತಾ ಇದ್ದಾರೆ. When we listen the word of God, ನಾವು ದೇವರ ವಾಕ್ಯವನ್ನು ಆಲಿಸುವಾಗ and take a decision, ನಾವು ನಿರ್ಧಾರ ತೆಗೆದುಕೊಳ್ಳುವಾಗ, be a doer of the word of ನಾವು God, ದೇವರ ವಾಕ್ಯವನ್ನು ಮಾಡುವವರಾಗಿದ್ದೀವಿ. that word works in us ಆ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಪ್ರವರ್ತವಾಗುತ್ತೆ right now. ಈಗ. Hallelujah. ಹಲ್ಲೆಲೂಯಾ. This is the 50th year of the charismatic renewal movement in the Catholic Church. ಕರ್ನಾಟಕ ಈ ಇಡೀ ವಿಶ್ವದ ಕಥೋಲಿಕ ಸಭೆಯ ನವೀಕರಣದ 50ನೇ ವರ್ಷ ನಾವು ಆಚರಿಸ್ತಾ ಇದ್ದೀವಿ. What is the best contribution of the charismatic movement? ನವೀಕರಣದ ಒಂದು ಶ್ರೇಷ್ಠವಾದ ಕಾಂಟ್ರಿಬ್ಯೂಷನ್ ಏನಂದ್ರೆ, I would like to say, ನಾನು ಹೇಳ್ತೀನಿ, the contemporaneity of the Lord is proclaimed everywhere. ಯೇಸುವಿನ ಆಶೀರ್ವಾದ ಎಲ್ಲಾ ಕಡೆ ಘೋಷಿಸಲ್ಪಡ್ತಾ ಇದೆ. What Christ is doing now among us. ಯೇಸು ನಮ್ಮ ಮಧ್ಯೆ ಏನು ಮಾಡ್ತಾ ಇದ್ದಾರೆ. It is easy to preach historical Jesus. ಆ ಐತಿಹಾಸಿಕ ಯೇಸುವನ್ನು ಬೋಧಿಸುವುದು ಬಹಳ ಸುಲಭ. It is easy to preach the Christology. ಆ ಯೇಸುವಿನ ಕುರಿತು ಕ್ರಿಸ್ಟಾಲಜಿ ಇದನ್ನು ಘೋಷಿಸುವುದು ಸುಲಭ. Easy to preach the chronology of Jesus Christ. ಯೇಸುವಿನ ಆ ಜೀವಿತದ ಕುರಿತು ಬೋಧಿಸುವುದು ಸುಲಭ. But we need strong faith to proclaim Christ our contemporary. ಯೇಸು ಈಗ ನಮ್ಮ ಮಧ್ಯೆ ಇದ್ದಾರೆ ಅಂತ ಯೇಸುವನ್ನು ಬೋಧಿಸಲು ನಮಗೆ ಬಲವಾದ ವಿಶ್ವಾಸ ಬೇಕಾಗಿದೆ. Through this charismatic movement, the contemporaneity of the Lord is made manifested everywhere in the world. ನವೀಕರಣದ ಆಶೀರ್ವಾದದ ಮೂಲಕ ಆ ಪ್ರಸ್ತುತ ಯೇಸುವಿನ ಆ ಶಕ್ತಿಯನ್ನು ಎಲ್ಲಾ ಕಡೆ ಘೋಷಿಸಲ್ಪಡ್ತಾ ಇದೆ. What Jesus is doing right now among us. ಯೇಸು ಈಗ ನಮ್ಮ ಮಧ್ಯೆ ಏನು ಮಾಡುತ್ತಾರೆ ಅದು So ಪ್ರಘೋಷಿಸಲ್ಪಡುತ್ತದೆ. we proclaim the contemporaneity of the Lord without ignoring the historical Jesus and chronological Jesus. ನಾವು ಯೇಸುವನ್ನು ಪ್ರಬೋಧಿಸಲ್ಪಡುವಾಗ ಅವರ ಐತಿಹಾಸಿಕ ಅಥವಾ ಅವರ ಕ್ರೊನಾಲಜಿಯನ್ನು ನಾವು ಮರೆತು ಹೋಗುವುದಿಲ್ಲ. So right now, through the presence of Jesus, we get a deliverance. ಈಗ ಯೇಸುವಿನ ಪ್ರಸನ್ನತೆಯ ಮೂಲಕ ನಮಗೆ ಬಿಡುಗಡೆ ಸಿಗ್ತಾ ಇದೆ. And fourth blessing, ನಾಲ್ಕನೇ ಆಶೀರ್ವಾದ, through his presence, ಆತನ ಪ್ರಸನ್ನತೆಯಿಂದ anointing of the Holy Spirit. ಪವಿತ್ರಾತ್ಮರ ಅಭಿಷೇಕ. Now power comes upon you. ನಿಮ್ಮ ಮೇಲೆ ಪವಿತ್ರಾತ್ಮ ಶಕ್ತಿ ಬರ್ತಾ ಇದೆ. Power of the Holy Spirit now descends upon you. ಪವಿತ್ರಾತ್ಮರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. When you are listening the word of God, the power of God descends upon you. ಯಾವಾಗ ನೀವು ದೇವರ ವಾಕ್ಯವನ್ನು ಆಲಿಸಲ್ಪಡ್ತೀರೋ ಆವಾಗ ಪವಿತ್ರಾತ್ಮರ ಶಕ್ತಿ ಇಳಿದು ಬರ್ತಾ ಇದೆ. That's the fourth blessing. ಅದು ನಾಲ್ಕನೇ ಆಶೀರ್ವಾದ. If I preach only these four blessings through the presence of Jesus, I preach only the prosperity gospel. ನಾನು ಈ ಕೇವಲ 4 ವಿಷಯಗಳನ್ನು ಹೇಳಿದ್ರೆ ನಾನು ಒಂದು ಆಶೀರ್ವಾದದ ಈ ಗಾಸ್ಪಲ್ ಅನ್ನು ಮಾತ್ರ ಶುಭ ಸಂದೇಶವನ್ನು ಕೊಡ್ತಾ ಇದ್ದೀನಿ. That's of Jesus heals, Jesus forgives, Jesus delivers, and Jesus gives power. ಯೇಸು ಸೌಖ್ಯಪಡಿಸ್ತಾರೆ, ಯೇಸು ಕ್ಷಮಿಸುತ್ತಾರೆ, ಯೇಸು ಬಿಡುಗಡೆ ಕೊಡ್ತಾರೆ, ಯೇಸು ನಮಗೆ ಶಕ್ತಿ ಕೊಡ್ತಾರೆ. As we heard in the homily, if we gain the whole world and forfeit our soul, what gain that we have? ಇಂದಿನ ಪ್ರಬೋಧನೆಯಲ್ಲಿ ಆಲಿಸಲ್ಪಟ್ಟಂತೆ ನಾವು ಇಡೀ ವಿಶ್ವವನ್ನು ಜಯಿಸಿ ಆತ್ಮವನ್ನು ಕಳೆದುಕೊಂಡ್ರೆ ಏನು ಪ್ರಯೋಜನ? So without ignoring these four blessings, we have to concentrate our mind eternal life. ಈ 4 ಆಶೀರ್ವಾದಗಳನ್ನು ನಾವು ಮರೆಯದೆ ನಮ್ಮ ಶಾಶ್ವತ ಜೀವ ಕುರಿತು ನಾವು ಯೋಚಿಸಬೇಕಾಗಿದೆ.
Jesus said, ಯೇಸು ಹೇಳಿದ್ರು, John chapter 6 verse 53, ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 53, I am the living bread. ನಾನು ಜೀವದಾಯಕ ರೊಟ್ಟಿ, I will give you eternal life. ನಾನು ನಿಮಗೆ ಶಾಶ್ವತ ಜೀವ, ನಿತ್ಯ ಜೀವ His ಕೊಡುತ್ತೇನೆ. word is eternal. ಅವರ ವಾಕ್ಯ ನಿತ್ಯವಾಗಿದೆ, It gives eternal life. ಅದು ನಿತ್ಯ ಜೀವವನ್ನು So ನೀಡುತ್ತೆ. all those who listen the word of God right now, they will get eternal life. ದೇವರ ವಾಕ್ಯವನ್ನು ಆಲಿಸುವ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯುತ್ತಾರೆ. So after this life, where are you going? You are going to heaven. ಈ ನಿಮ್ಮ ಜೀವನ ನಂತರ ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಾ. So Jesus gives eternal life. ಯೇಸು ನಮಗೆ ನಿತ್ಯ ಜೀವವನ್ನು ಕೊಡ್ತಾ ಇದ್ದಾರೆ. Life after death in heaven. ಯೇಸು ನಮ್ಮ ಸಾವಿನ ನಂತರ ಆ ಸ್ವರ್ಗದ ಜೀವನ. Hallelujah. Hallelujah. So these are the 5 blessings that we receive through the presence of Jesus right now. ಇದು 5 ಆಶೀರ್ವಾದಗಳು ಯೇಸುವಿನ ಪ್ರಸನ್ನತೆಯ ಮೂಲಕ ಈಗ ಇಲ್ಲಿ ನಾವು ಪಡ್ಕೊಳ್ತಾ ಇದ್ದೀವಿ. So now we proclaim the word of God and we listen the word of God. Christ Jesus is present in this place. ನಾವು ಈಗ ಸುವಾರ್ತೆಯನ್ನು ಪ್ರಬೋಧಿಸುತ್ತೇವೆ. ಆತ ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ, ಅವರು ನಮ್ಮ ಮಧ್ಯೆ ಜೀವಿಸ್ತಾ ಇದ್ದಾರೆ. Because Romans chapter 10 verse 8 says, where the word is near to us, there Jesus is near to us. ರೋಮನರಿಗೆ ಶುಭ ಸಂದೇಶ, ರೋಮನರ ಪತ್ರಿಕೆಯಲ್ಲಿ 10:8 ಹೇಳ್ತಾ ಇದೆ, ದೇವರ ವಾಕ್ಯದಲ್ಲಿ ಪ್ರಬೋಧಿಸಲ್ಪಡುತ್ತದೋ ಅಲ್ಲಿ ದೇವರು ಯೇಸು ಇದ್ದಾರೆ. Last week one couple came from Mangalore to Logos in Bangalore. ಕೊನೆಯ ಈ ವಾರದಲ್ಲಿ ಲಾಸ್ಟ್ ವೀಕ್ ಅವರು ಬೆಂಗಳೂರು ಲೋಗೋಸ್ಗೆ ಬಂದಿದ್ರು ಒಂದು ದಂಪತಿಗಳು. They came there to give a testimony. ಅವರೊಂದು ಸಾಕ್ಷಿ ಕೊಡಲು ಲೋಗೋಸ್ಗೆ ಬಂದಿದ್ರು. Last year she came with blood sugar of 450 with all medication. ಕಳೆದ ವರ್ಷ ಅವರು ಬ್ಲಡ್ ಶುಗರ್ 450 450 ಎಲ್ಲ ಮೆಡಿಸಿನ್ ಮಾಡಿದ್ರು, ಅಷ್ಟೊಂದು ಶುಗರ್ ಇದೆ ಅಂತ ಬಂದಿದ್ರು. 5 days listen the word of God. 5 ದಿನ ದೇವರ ವಾಕ್ಯವನ್ನು ಕೇಳಿದ್ರು. Experience the presence of Christ. ಯೇಸುವಿನ ಪ್ರಸನ್ನತೆಯನ್ನು ಅನುಭವಿಸಿದ್ರು. Experience the contemporary of the Lord. ಯೇಸುವಿನ ಸೌಖ್ಯವನ್ನು ಅನುಭವಿಸಿದ್ರು. She was healed. ಅವಳಿಗೆ ಸೌಖ್ಯ ಸಿಕ್ತು. She came to Mangaluru ಅವರು ವಾಪಸ್ ಮಂಗಳೂರಿಗೆ ಬಂದ್ರು and tested. ಟೆಸ್ಟ್ ಮಾಡಿದ್ರು. Blood sugar is only 85. ಅವಳ ಬ್ಲಡ್ ಶುಗರ್ 85 ಇತ್ತು. For an year 85. Throughout the year 85. ಇಡೀ ವರ್ಷ 85. Hallelujah. Hallelujah. So we preach historical Jesus and contemporary of Jesus. ನಾವು ಐತಿಹಾಸಿಕ ಯೇಸುವನ್ನು ಹಾಗೂ ಪ್ರಸ್ತುತ ಇರುವ ಯೇಸುವನ್ನು ನಾವು ಬೋಧಿಸ್ತೀವಿ. Hebrews chapter 13 verse 8. ಇಬ್ರಿಯರಿಗೆ ಬರೆದ ಪತ್ರಿಕೆ 13:8. Jesus is same yesterday, today and forever. ಯೇಸು ನಿನ್ನೆ, ಇವತ್ತು ಮತ್ತು ಮುಂದೆಯೂ ಆಗಿದ್ದಾರೆ. Pope John Paul II said, ದ್ವಿತೀಯ ಯೋಹನ್ನ ಪೌಲರು ನುಡಿಯುತ್ತಾರೆ in Ecclesia de Eucharistia article 8, ತಮ್ಮ ಒಂದು ಆರ್ಟಿಕಲ್ ಅಲ್ಲಿ, when we proclaim the word of God and celebrate the Eucharist, Christ is our contemporary. ನಾವು ದೇವರ ವಾಕ್ಯವನ್ನು ಬೋಧಿಸಲ್ಪಡುವಾಗ ಮತ್ತು ಪವಿತ್ರ ಪರಮ ಬಲಿಪೂಜೆಯನ್ನು ನಡೆಸುವಾಗ ಯೇಸು ಅಲ್ಲಿ ಪ್ರಸನ್ನರಾಗಿದ್ದಾರೆ. During the celebration of the Eucharist, Christ is our contemporary. ನಾವು ಪರಮ ಪ್ರಸಾದವನ್ನು ಅರ್ಪಿಸುವಾಗ ಅಲ್ಲಿ ಯೇಸು ಇದ್ದಾರೆ. During the proclamation of the word of God, Christ is our contemporary. ದೇವರ ವಾಕ್ಯ ಪ್ರಬೋಧಿಸಲ್ಪಡುವಾಗ ಅಲ್ಲಿ ಯೇಸು ಇದ್ದಾರೆ. And Pope John Paul II said, the contemporaneity of the Lord will bring all the blessings of his time, all the healings, all the blessings, all the anointing, all the deliverance in our time right now amidst us. ದ್ವಿತೀಯ ಯೋಹನ ಪೌಲರು ಹೇಳ್ತಾರೆ, ಆ ಯೇಸುವಿನ ಪ್ರಸನ್ನತೆ ನಮಗೆ ಸೌಖ್ಯ, ಕ್ಷಮೆ, ಆಶೀರ್ವಾದ ಎಲ್ಲವನ್ನೂ ತರುತ್ತೆ. Do you believe that Christ is our contemporary? ನೀವು ಯೇಸು ಇಲ್ಲಿ ಪ್ರಸನ್ನರಾಗಿದೆ ನಂಬುತ್ತೀರೋ? How many of you believe? ಎಷ್ಟು ಮಂದಿ ನೀವು ನಂಬುತ್ತೀರಿ? How many of you believe that Jesus giving me right now 5 blessings? ಎಷ್ಟು ಮಂದಿ ನಂಬ್ತೀರಿ ಯೇಸು 5 ಆಶೀರ್ವಾದಗಳನ್ನು ಕೊಡ್ತಾರೆ ಅಂತ ಹೇಳಿ? Even though we do not expect it, that will happen. ನೀವು ಎಕ್ಸ್ಪೆಕ್ಟ್ ಮಾಡದಿದ್ರು ಅದು ನಿಮ್ಮಲ್ಲಿ ನಡೆಯುತ್ತೆ. Hallelujah. Hallelujah. So keep our hands down. ನಿಮ್ಮ ಕರಗಳನ್ನು ಕೆಳಗಿಳಿಸಿ. Right now many miracles are being happened in this place. ಈಗ ಈ ಸಮಯದಲ್ಲಿ ತುಂಬಾ ಅದ್ಭುತಗಳು ಇಲ್ಲಿ ನಡೆದಿವೆ. Your sickness are just leaving your body. ನಿಮ್ಮ ರೋಗಗಳು ನಿಮ್ಮ ದೇಹವನ್ನು ಬಿಟ್ಟು ಹೋಗ್ತಾ ಇವೆ. That's the power of the word of God. ಅದು ದೇವರ ವಾಕ್ಯದ ಶಕ್ತಿ. Hallelujah. Hallelujah. So what is the first blessing of the word of God? ಮೊದಲನೆಯ ಆಶೀರ್ವಾದ ದೇವರ ವಾಕ್ಯದ್ದು. Number 1, healing. ಸೌಖ್ಯ. Second, the word of God purifies.
ಯೇಸುವಿನ ವಾಕ್ಯ ನಮ್ಮನ್ನು ಪರಿಶುದ್ಧಗೊಳಿಸುತ್ತೆ. It forgives sins. ಅದು ಕ್ಷಮೆ ಕೊಡುತ್ತೆ. John chapter 15 verse 3. ಯೋಹಾನ 15:3. By these words you are cleansed. ನನ್ನ ವಾಕ್ಯದಿಂದ ನೀವು ಪರಿಶುದ್ಧರಾಗಿದ್ದೀರಿ. By these words you are cleaned. ನನ್ನ ಈ ವಾಕ್ಯದಿಂದ ನೀವು ಪರಿಶುದ್ಧರಾಗಿದ್ದೀರಿ. The word of God gives power not to commit sin again. ದೇವರ ವಾಕ್ಯ ಮತ್ತೊಮ್ಮೆ ಪಾಪ ಮಾಡಲು ಶಕ್ತಿ ಕೊಡುವುದಿಲ್ಲ. Augustine was a sinner. ಅಗಸ್ಟಿನ್ ಪಾಪ ಮಾಡಿದ್ದ. Word of God came upon him. ದೇವರ ವಾಕ್ಯ ಅವನಲ್ಲಿ ಬಂತು. He got the power not to commit sin again. ಅವನಿಗೆ ಮತ್ತೆ ಪಾಪಕ್ಕೆ ಹೋಗಲಾಗಲಿಲ್ಲ. All those who listen the word of God right now, Jesus gives you the power not to commit sin again. ಎಲ್ಲ ದೇವರ ವಾಕ್ಯ ಆಲಿಸುವವರಿಗೆ ಮತ್ತೆ ಪಾಪಕ್ಕೆ ಹೋಗದಂತೆ ಯೇಸು ನಿಮ್ಮನ್ನು ಕಾಯ್ತಾ ಇದ್ದಾರೆ. Moses given lot of laws. ಮೋಶೆ ತುಂಬಾ ನಿಯಮಗಳನ್ನು ಕೊಟ್ಟ. But people didn't have power to practice it. ಆ ಜನರಿಗೆ ಶಕ್ತಿ ಇರಲಿಲ್ಲ ಅದನ್ನು ಪಾಲಿಸಲು. Jesus made the law very strict. But Jesus gives power not to commit sin again. ಯೇಸು ಸ್ವಾಮಿ ನಮಗೆ ಶಕ್ತಿ ಕೊಡ್ತಾರೆ ಮತ್ತೊಮ್ಮೆ ಪಾಪ ಮಾಡದ ಹಾಗೆ. So the word of God gives strength not to commit sin. ದೇವರ ವಾಕ್ಯ ಪಾಪ ಮಾಡದ ಹಾಗೆ ಪರಿಶುದ್ಧರಾಗಿ ಜೀವಿಸಲು ಶಕ್ತಿ ಕೊಡುತ್ತೆ. Hallelujah. 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 One man came from Chennai to make his retreat. ಚೆನ್ನೈಯಿಂದ ಒಬ್ಬ ವ್ಯಕ್ತಿ ಬಂದಿದ್ದ ತನ್ನ ರಿಟ್ರೀಟ್ ಮಾಡಲು. After the retreat he went back. ಆ ರಿಟ್ರೀಟ್ ಆದ್ಮೇಲೆ ವಾಪಸ್ ಹೋದ. In the summer season he went to a beer parlor. ಸಮ್ಮರ್ ಸೀಸನ್ ಅಲ್ಲಿ ಅವನೊಂದು ಬಿಯರ್ ಪಾರ್ಲರ್ಗೆ ಹೋದ. He ordered a chilled beer. ಅವನು ಚಿಲ್ಡ್ ಬಿಯರ್ ಆರ್ಡರ್ ಮಾಡಿದ. When the waiter given that beer to him, the Holy Spirit spoke to him, "This is good, but not for you." ಅವನು ಯಾವಾಗ ಆ ಬಿಯರ್ ಅನ್ನು ನೋಡಿದ ಆವಾಗ ಪವಿತ್ರಾತ್ಮ ಅವನ ಹತ್ರ ಮಾತನಾಡಿದ್ರು, ಇದು ಒಳ್ಳೆಯದು ಆದರೆ ನಿನಗಲ್ಲ. He put it there and he left without ಅವನು ಅಲ್ಲೇ drinking. ಬಿಟ್ಟ ಮತ್ತು ಒಟ್ಟು ಬಿಟ್ಟು ಹೋದ. When he was listening the word of God, he got power not to commit sin, not to do wrong things. ದೇವರ ವಾಕ್ಯ ಆಲಿಸಲ್ಪಡುವಾಗ ಮತ್ತೆ ಪಾಪಕ್ಕೆ ಬೀಳದಂತೆ ತಪ್ಪು ಮಾಡದಂತೆ ಆ ಪವಿತ್ರಾತ್ಮ ಶಕ್ತಿ ಅವನನ್ನು ಕಾಪಾಡಿತು. When we listen the word of God, our inclination to commit sin is being cancelled. ನಾವು ದೇವರ ವಾಕ್ಯವನ್ನು ಆಲಿಸುವಾಗ ಪಾಪ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಬಿಟ್ಟು ಹೋಗುತ್ತೆ. So Jesus gives power not to commit sin again. ಯೇಸು ನಮಗೆ ಶಕ್ತಿ ಕೊಡ್ತಾರೆ ಮತ್ತೊಮ್ಮೆ ಪಾಪಕ್ಕೆ ಬಲಿಯಾಗದಂತೆ. Number 3. ಮೂರನೇದು, The word of God creates. ದೇವರ ವಾಕ್ಯ ಸೃಷ್ಟಿಸುತ್ತೆ. The word creates. ದೇವರ ವಾಕ್ಯ ಸೃಷ್ಟಿಸುತ್ತೆ. What is not in us right now, that is being created by the power of the word of God. ನಮ್ಮಲ್ಲಿ ಏನು ಇಲ್ಲವೋ ಅದನ್ನು ದೇವರ ವಾಕ್ಯದ ಶಕ್ತಿಯ ಮೂಲಕ ಸೃಷ್ಟಿಸಲ್ಪಡುತ್ತೆ. In the beginning there was nothing. ಆದಿಯಲ್ಲಿ ಏನಿರಲಿಲ್ಲ. Only chaos. ಅಲ್ಲಿ ಕೇವಲ Only darkness. ಅಲ್ಲಿ ಕತ್ಲಿತ್ತು. Nothing was there. ಅಲ್ಲಿ ಏನಿರಲಿಲ್ಲ. Through the word of God everything came into existence. ದೇವರ ವಾಕ್ಯದ ಮೂಲಕ ಎಲ್ಲವೂ ಸೃಷ್ಟಿಯಾಯಿತು. Everything is created by the word of God. ದೇವರ ವಾಕ್ಯದ ಮೂಲಕ ಎಲ್ಲವೂ ಸಕಲವೂ ಸೃಷ್ಟಿಯಾಯಿತು. Hallelujah. 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 Whatever is wanted to be created in you right now, that is being created while you are listening the word of God. ನಿನ್ನಲ್ಲಿ ಏನೆಲ್ಲ ಸೃಷ್ಟಿಸಲ್ಪಡಬೇಕು ನೀನು ದೇವರ ವಾಕ್ಯವನ್ನು ಆಲಿಸುವಾಗ ಅದು ನಿನ್ನಲ್ಲಿ ಸೃಷ್ಟಿಸಲ್ಪಡುತ್ತೆ. One small baby, it is in the womb of the mother, came to the center in Logos Retreat Center to make the retreat. ಒಂದು ತಾಯಿ ತನ್ನ ಮಗುವಿನೊಂದಿಗೆ ಗರ್ಭದಲ್ಲಿ ಮಗುವಿನೊಂದಿಗೆ ರಿಟ್ರೀಟ್ಗೆ ಬಂದಿದ್ರು. That child has no backbone. ಆ ಮಗುವಿಗೆ ಬೆನ್ನು ಮೂಳೆ ಇರಲಿಲ್ಲ. No chin. ಆ ಮಗುವಿಗೆ ಲಿಪ್ಸ್ ಚಿನ್ ಇರಲಿಲ್ಲ. The doctor said in St. John's Medical College in Bangalore, 5 doctors returned the report, this is not a human being, this is only a flesh. ಅಲ್ಲಿ ಸೈಂಟ್ ಜಾನ್ ಮೆಡಿಕಲ್ ಕಾಲೇಜ್ ಅಲ್ಲಿ ಹೇಳಿದ್ರು ಇದೊಂದು ಮನುಷ್ಯ ಅಲ್ಲ, ಇದು ಕೇವಲ ಒಂದು ಮಾಂಸವಾಗಿದೆ ಅಷ್ಟೇ. What word of God says, word of God creates. ದೇವರ ವಾಕ್ಯ ಏನ್ ಹೇಳುತ್ತೆ? ದೇವರ ವಾಕ್ಯ ಸೃಷ್ಟಿಸುತ್ತೆ. When they listen to the word of God, ಅವರು ದೇವರ ವಾಕ್ಯ ಆಲಿಸುವಾಗ the backbone is formed, ಆ ಬ್ಯಾಕ್ ಬೋನ್ ಫಾರ್ಮ್ ಆಯ್ತು, chin is formed, ಆ ಚಿನ್ ಬಂತು, retarded child became normal, ಆ ಮಗು ನಾರ್ಮಲ್ ಆಯ್ತು, and 9 months this baby came out, 9 ತಿಂಗಳಿಂದ ಆ ಮಗು ಹೊರಗೆ ಬಂತು, a super normal baby.
ಆಕೆ ಒಳ್ಳೆಯ ಒಂದು ಮಗುವನ್ನು ಹಡಿದ್ಲು. All the 5 doctors reported that this is a miracle baby. 5 ವೈದ್ಯರು ಹೇಳಿದ್ರು ಇದೊಂದು ಅದ್ಭುತ ಮಗು. Till 8th month there was no backbone. 8 ತಿಂಗಳು ಗರ್ಭದ ಒಳಗಡೆ ಅದಕ್ಕೆ ಬೆನ್ನು ಮೂಳೆ ಇರಲಿಲ್ಲ. So whatever is lacking in you, if you want to get it, listen the word of God and take a decision, be a doer of the word of God, that will be created in you. ನಿಮ್ಮಲ್ಲಿ ಏನು ಕೊರತೆ ಇದೆಯೋ ದೇವರ ವಾಕ್ಯವನ್ನು ಆಲಿಸಿ ಆ ದೇವರ ವಾಕ್ಯದ ಮೂಲಕ ನಿಮ್ಮೊಳಗಡೆ ಸೃಷ್ಟಿಸಲ್ಪಡುತ್ತೆ. And if there is no ability, there is no capacity, that also will be given to us. ನಿಮ್ಮಲ್ಲಿ ಆ ಶಕ್ತಿ ಇಲ್ಲದಿದ್ದರೆ, ಅಬಿಲಿಟಿ ಕೊರತೆ ಇದ್ರೆ ಅದನ್ನು ಕೂಡ ದೇವರು ಕೊಡ್ತಾರೆ. Sarah has no power to conceive. ಸಾರಾಳಿಗೆ ಗರ್ಭ ಧರಿಸಲು ಆಗ್ಲಿಲ್ಲ. But the word of God came upon her. ದೇವರ ವಾಕ್ಯ ಸಾರಳ ಮೇಲೆ ಬಂತು. Abraham listened, you will have a son. ಅಬ್ರಹಾಮ ಆಲಿಸಿದ, ನಿನಗೊಂದು ಮಗು ಹುಟ್ಟುವುದು. Sarah got the power to conceive. ಸಾರಳಿಗೆ ಗರ್ಭ ಧರಿಸುವ ಶಕ್ತಿ ಸಿಕ್ತು. What was not there, that is supplied by the promise of God, by the word of God. ಯಾವುದು ಇಲ್ಲದ್ದು ದೇವರ ವಾಗ್ದಾನದ ಮೂಲಕ, ದೇವರ ವಾಕ್ಯದ ಮೂಲಕ ದಕ್ಕಿತು. So Romans 4:17 says, ರೋಮನ್ಯರಿಗೆ ಬರೆದ ಪತ್ರಿಕೆ 4:17 ಹೇಳುತ್ತೆ, Abraham believed that God brings everything into existence by using his word. ಅಬ್ರಹಾಮನು ನಂಬಿದ ಆ ವಾಕ್ಯದ ಮೂಲಕ ಎಲ್ಲವನ್ನು ಸೃಷ್ಟಿಸಲ್ಪಡುತ್ತದೆ ಎಂಬುದಾಗಿ ನಂಬಿದ. Now you are listening the word of God. ಈಗ ನೀವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀರಾ. If health is absent, that is being supplied right now. ನಿಮ್ಮ ಅನಾರೋಗ್ಯದಲ್ಲಿ ನೀವಿದ್ದೀರಾ, ಈಗ ನಿಮಗೆ ಆರೋಗ್ಯ ಕೊಡ್ತಾ ಇದ್ದಾರೆ. If peace of mind is absent, that is being given now. ನಿಮಗೆ ಶಾಂತಿ ಇಲ್ಲ, ನಿಮಗೆ ಶಾಂತಿ ಸಮಾಧಾನವನ್ನು ಕೊಡ್ತಾ If ಇದೆ. you have no ability to walk, you will get the ability to walk. ನಿಮಗೆ ಎದ್ದು ನಡೆಯಲು ಆಗ್ತಾ ಇಲ್ಲ, ಈಗ ನಿಮಗೆ ಎದ್ದು ನಡೆಯುವ ಶಕ್ತಿ ಬರ್ತಾ ಇದೆ. What you want, that will be created and give it to you. ಈಗ ನಿಮಗೆ ಏನು ಬೇಕು ಅದನ್ನು ದೇವರು ಸೃಷ್ಟಿಸಿ ನಿಮಗೆ ಕೊಡ್ತಾ That ಇದ್ದಾರೆ. will be created and given to you. ಅದು ನಿಮಗೆ ಸೃಷ್ಟಿಸಿ ಕೊಡ್ತಾ ಇದ್ದಾರೆ. Because book of Sirach chapter 42 verse 15 says, ಸಿರಾಕನ ಗ್ರಂಥ 42:15 ಹೇಳ್ತಾ ಇದೆ, God does everything by sending his word. ದೇವರು ಎಲ್ಲವನ್ನು ತಮ್ಮ ವಾಕ್ಯವನ್ನು ಕಳುಹಿಸುವುದರ ಮೂಲಕ ಮಾಡುತ್ತಾರೆ. God does everything even today by sending his word. ಇವತ್ತೂ ಕೂಡ ದೇವರು ತಮ್ಮ ವಾಕ್ಯವನ್ನು ಕಳುಹಿಸುವುದರ ಮೂಲಕ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. Without sending the word, God doesn't do anything. ದೇವರ ವಾಕ್ಯವಿಲ್ಲದೆ ಏನೂ ಆಗುವುದಿಲ್ಲ. God is not creating things as a magician does. ಇಲ್ಲಿ ಮ್ಯಾಜಿಷಿಯನ್ ತರ ಸೃಷ್ಟಿ ಮಾಡುವುದಲ್ಲ. God says only word. ದೇವರು ಒಂದೇ ಹೇಳ್ತಾರೆ, ವಾಕ್ಯ. Let there be light. ಅಲ್ಲಿ ಬೆಳಕಿರಲಿ. Light is formed, created. ಬೆಳಕು ಸೃಷ್ಟಿಯಾಯಿತು. So God sent the word. ದೇವರು ವಾಕ್ಯವನ್ನು ಕಳುಹಿಸಿದರು And created everything. ಅವರು ವಾಕ್ಯವನ್ನು ಕಳುಹಿಸಿ ಎಲ್ಲವನ್ನು That ಸೃಷ್ಟಿಸಿದರು. God is same. ಆ ದೇವರ ವಾಕ್ಯ Yesterday, today and forever. ನಿನ್ನೆ ಇವತ್ತು ನಾಳೆಯೂ ಒಂದೇ ಆಗಿದೆ. Right now, ಈಗ if anything is lacking in you, ನಿಮ್ಮಲ್ಲಿ ಏನಾದ್ರೂ ಕೊರತೆ ಇದ್ರೆ that is being created and given to you. ನಿಮ್ಮಲ್ಲಿ ಸೃಷ್ಟಿಸಲ್ಪಟ್ಟು ಕೊಡಲಾಗುತ್ತದೆ. One child came to my center in Logos. ಸೆಂಟರ್ ಲೋಗೋಸ್ ಅಲ್ಲಿ ನನ್ನ ಸೆಂಟ್ರಿಗೆ ಒಂದು ಮಗು ಬಂದಿತ್ತು. The child is a born blind. ಆ ಮಗು ಹುಟ್ಟು ಕುರುಡು. Parents are medical professors in Pondicherry. ಪಾಂಡಿಚೇರಿಯಲ್ಲಿ ಮೆಡಿಕಲ್ ಪ್ರೊಫೆಸರ್ ಆಗಿದ್ದಾರೆ ಅವರ ತಂದೆ They ತಾಯಿಗಳು. came to know that their child has no optic nerves. ಆ ಮಗುವಿಗೆ ಆಪ್ಟಿಕ್ ನರ್ವ್ಸ್ ಇಲ್ಲ. It's not there by birth. ಆ ನರಗಳು ಇಲ್ಲ. So they came. ಅವರು ಬಂದ್ರು. Then I told them, ನಾನು ಅವರಿಗೆ ಹೇಳಿದೆ, I cannot do anything. ನಾನು ಏನು ಮಾಡಲಾಗುವುದಿಲ್ಲ, But Jesus can do something. ಯೇಸು ಏನಾದ್ರೂ ಮಾಡಬಹುದು. So listen the word of God. ಈಗ ದೇವರ ವಾಕ್ಯ ಆಲಿಸಿ. They listened. ಅವರು ಆಲಿಸಿದ್ರು. One day they listened to the word of God. ಅವರು ದೇವರ ವಾಕ್ಯವನ್ನು ಆಲಿಸಿದ್ರು. Then they decided ಅವರು ನಿರ್ಧಾರ ಮಾಡಿದ್ರು to pray to Jesus directly ಅವರು ಯೇಸುವಿನ ಹತ್ರ ಪ್ರಾರ್ಥನೆ ಮಾಡಲು ನಿರ್ಧಾರ ಮಾಡಿದ್ರು for the healing of their child. ತಮ್ಮ ಮಗುವಿನ ಸೌಖ್ಯಕ್ಕಾಗಿ. While they were listening the word of God, ಯಾವಾಗ ಅವರು ದೇವರ ವಾಕ್ಯವನ್ನು ಆಲಿಸಿದ್ರು, the optic nerves were formed. ಆ ಆಪ್ಟಿಕ್ ನರ್ವ್ ಮತ್ತೆ ಸರಿಯಾಯಿತು. But they didn't know that ಅವರಿಗೆ ಗೊತ್ತಿಲ್ಲ. this child is only 7 months old. 7 months. ಈ ಮಗು ಕೇವಲ 7 ತಿಂಗಳ ಮಗು. So they went to Chennai, ಅವರು ಚೆನ್ನೈಗೆ ಹೋದ್ರು to Shankar Netralaya to have a test. ಟೆಸ್ಟ್ ಮಾಡಲು. When the technician checking the eyes, he said, this child is responding. Something happened. Optic nerves are formed.
ಆ ಮಗುವಿಗೆ ಅಲ್ಲಿ ಟೆಸ್ಟ್ ಮಾಡುವವರು ಹೇಳಿದ್ರು ಆ ಆಪ್ಟಿಕ್ ನರ್ವ್ಸ್ಗಳು ಅದಕ್ಕೆ ಫಾರ್ಮ್ ಆಗಿವೆ. Hallelujah. Hallelujah. So if something is absent in us or in our children, when we listen the word of God with faith, the word of God creates. ನಿಮ್ಮಲ್ಲಿ ನಿಮ್ಮ ಮಕ್ಕಳಲ್ಲಿ ಏನಾದರೂ ಕೊರತೆಗಳು ಆಬ್ಸೆಂಟ್ ಆಗಿದ್ದರೆ ದೇವರ ವಾಕ್ಯ ಆಲಿಸುವಾಗ ದೇವರ ವಾಕ್ಯ ಅದನ್ನು ನಿಮ್ಮಲ್ಲೂ ಮಕ್ಕಳಲ್ಲೂ ಸೃಷ್ಟಿಸುತ್ತದೆ. One retarded child came at the age of 14. Retarded child. ಬುದ್ಧಿಮಾಂದ್ಯ ಮಗು 14ನೇ ವಯಸ್ಸಲ್ಲಿ ಬಂತು. 14 years old. 14 ವರ್ಷದ. And he became normal. ನಾರ್ಮಲ್ ಆಗಿ ಹೋದು. All these testimonies are recorded. ನಾನು ಎಲ್ಲ ಈ ಟೆಸ್ಟಿಮನಿಗಳನ್ನು ರೆಕಾರ್ಡ್ ಮಾಡಿದ್ದೀನಿ. So our cable connection from here the altar to that place is not extending. That's why I'm not showing you any of the testimonies. ನನಗೆ ಆ ಕೇಬಲ್ ಕನೆಕ್ಷನ್ ಅಲ್ಲಿ ಹೋಗ್ತಾ ಇಲ್ಲ, ನಾನು ಟೆಸ್ಟಿಮನಿ ತೋರಿಸ್ತಾ ಇಲ್ಲ. Because I have brought all the testimonies. ನನ್ನ ಹತ್ರ ಎಲ್ಲಾ ಟೆಸ್ಟಿಮನಿ ರೆಕಾರ್ಡ್ ಆಗಿವೆ. Hallelujah. Hallelujah. Nothing is impossible with God. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. So when we listen to the word of God, Holy Spirit descending upon us. ದೇವರ ವಾಕ್ಯ ಆಲಿಸಲ್ಪಡುವಾಗ ಪವಿತ್ರಾತ್ಮ ನಮ್ಮಲ್ಲಿ ಇಳಿದು ಬರುತ್ತೆ. Because Jesus gives power of the Holy Spirit by sending His word. ದೇವರು ತಮ್ಮ ವಾಕ್ಯವನ್ನು ಕಳುಹಿಸುವುದರ ಮೂಲಕ ಪರಿಶುದ್ಧ ಆತ್ಮರನ್ನು ನಮಗೆ ಕೊಡ್ತಾ ಇದ್ದಾರೆ. Now the same Spirit is moving among you. ನಮ್ಮ ಮಧ್ಯೆ ಅದೇ ಪವಿತ್ರಾತ್ಮ ಚಲಿಸ್ತಾ ಇದ್ದಾರೆ. Whatever is destroyed, that is being created. Whatever is absent, that is supplied. ಏನೆಲ್ಲ ನಾಶವಾಗಿದೆ ಅಲ್ಲಿ ಮತ್ತೆ ಆಶೀರ್ವಾದವಾಗುತ್ತೆ, ಏನೆಲ್ಲ ಆಬ್ಸೆಂಟ್ ಆಗಿದೆ ಅಲ್ಲಿ ದೇವರು ಅದನ್ನು ಸೃಷ್ಟಿಸುತ್ತಾರೆ. The fourth blessings that we receive through the word of God. ನಾಲ್ಕನೆಯ ಆಶೀರ್ವಾದ ದೇವರ ವಾಕ್ಯದ್ದು. Word gives success. ದೇವರ ವಾಕ್ಯ ಯಶಸ್ಸು ಕೊಡುತ್ತೆ. Word of God gives us success. ದೇವರ ವಾಕ್ಯ ಯಶಸ್ಸು ಕೊಡುತ್ತೆ. Joshua chapter 1 verse 8. ಯೆಹೋಶುವ 1:8 ಹೇಳುತ್ತೆ. When Moses died, Joshua had a fear. What shall I do? How can I guide these people? ಮೋಶೆ ಮಡಿದಾಗ ಯೆಹೋಶುವನಿಗೆ ಒಂದು ಭಯ ಬಂತು, ನಾನೇನು ಮಾಡ್ಲಿ? Then he got the word of God. ಅವನಿಗೆ ದೇವರ ವಾಕ್ಯ ಸಿಕ್ತು. Joshua, fear not. ಯೆಹೋಶುವ ಹೆದರಬೇಡ. 3 things you have to do. 3 ನೀನು ವಿಷಯಗಳು ಮಾಡಬೇಕು. Meditate the word of God. ದೇವರ ವಾಕ್ಯವನ್ನು ಧ್ಯಾನಿಸು. Speak according to the word of God. ದೇವರ ವಾಕ್ಯದ ಪ್ರಕಾರ ಮಾತನಾಡು. Do according to the word of God. ಈ ದೇವರ ವಾಕ್ಯದಂತೆ ಜೀವಿಸು. You will be successful. ನೀನು ಯಶಸ್ವಿಗೊಳ್ಳುವೆ. How can be successful in this world? ನಾವು ಈ ಲೋಕದಲ್ಲಿ ಹೇಗೆ ಜಯ ಹೊಂದಬಹುದು? By listening the word of God and take a decision, be the doer of the word of God, and if you meditate that word day and night, you are successful. ದೇವರ ವಾಕ್ಯವನ್ನು ಆಲಿಸುವುದರ ಮೂಲಕ, ದೇವರ ವಾಕ್ಯದ ಕಾರ್ಯಪ್ರವರ್ತನೆಯಲ್ಲಿ ತೋರಿಸುವುದರ ಮೂಲಕ ದೇವರ ವಾಕ್ಯ ನಮಗೆ ಸಕ್ಸಸ್ ಯಶಸ್ಸನ್ನು ಕೊಡುತ್ತೆ. Why we are singing in this world? ನಾವು ಯಾಕೆ ಇಲ್ಲಿ ಮುಳುಗು ಹೋಗ್ತಾ ಇದ್ದೀವಿ? Lack of faith and fear. ಕಡಿಮೆ ವಿಶ್ವಾಸ ಮತ್ತು ಭಯ. Peter was sinking in the water. ಪೇತ್ರ ನೀರಲ್ಲಿ ಮುಳುಗಿದ. Then Jesus said to him, ಯೇಸು ಹೇಳಿದ್ರು, Peter, where is your faith? ಪೇತ್ರನೇ, ಎಲ್ಲಿ ನಿನ್ನ ವಿಶ್ವಾಸ? Because of your doubt and fear, you are sinking. ನಿನ್ನ ಸಂಶಯ ಮತ್ತು ನಿನ್ನ ಭಯದಿಂದ ನೀನು ಮುಳುಗ್ತಾ ಇದ್ದೀಯ. You started your journey on the water successfully. ನೀನು ಯಶಸ್ಸು ಭರಿತವಾಗಿ ನೀರಿನ ಮೇಲೆ ನಡೀತಾ ಇದ್ದೀಯ. But now you are sinking. ಈಗ ನೀನು ಮುಳುಗ್ತಾ ಇದ್ದೀಯ. It is only because of your lack of faith and fear. ನಿನ್ನ ಕಡಿಮೆ ವಿಶ್ವಾಸ ಮತ್ತು ಆ ನಿನ್ನ ಭಯ. If you are failure right now, only 2 reasons that we can see. It is lack of faith and it is fear. ನಿನ್ನಲ್ಲಿ ಸೋಲಿದೆ ಅಂದ್ರೆ ಅಲ್ಲಿ ವಿಶ್ವಾಸದ ಕೊರತೆ ಇದೆ ಮತ್ತು ಭಯ ಇದೆ. Hallelujah. Hallelujah. Blessing. 5ನೇ ಆಶೀರ್ವಾದ. We receive anointing of the Holy Spirit through the word of God. ದೇವರ ಆ ಒಂದು ಪವಿತ್ರಾತ್ಮ ಅಭಿಷೇಕ ನಮಗೆ ದೇವರ ವಾಕ್ಯದ ಮೂಲಕ ಲಭ್ಯವಾಗುತ್ತೆ. Acts chapter 10 verse 44-48. ಪ್ರೇಷಿತರ ಕಾರ್ಯಕಲಾಪಗಳು 10:44-48. When Peter was preaching the word of God, ಪೇತ್ರನು ಸುವಾರ್ತೆ ಸಾರುವಾಗ Holy Spirit descended upon the listeners. ದೇವರ ವಾಕ್ಯ ಆಲಿಸಲ್ಪಡುವವರ ಮೇಲೆ ಇಳಿದು ಬಂತು. 6th blessing. 6ನೇ ಆಶೀರ್ವಾದ. The word of God is like a mirror. ದೇವರ ವಾಕ್ಯ ಕನ್ನಡಿ ತರ. That will help us to correct our life. ನಮ್ಮ ಜೀವನವನ್ನು ಸರಿಪಡಿಸಲು ಅದು ಸಹಾಯ ಮಾಡುತ್ತೆ. James chapter 1 verse 23-25. ಯಾಕೋಬ 5:24-25. Word of God is like a mirror. ದೇವರ ವಾಕ್ಯ ಒಂದು ಕನ್ನಡಿ. And you look that mirror. ನೀವು ಕನ್ನಡಿಯನ್ನು ನೋಡುವಾಗ if anything is wrong in your face, ನಿಮ್ಮಲ್ಲಿ ಏನಾದ್ರೂ ಕೊರತೆ ಇದ್ರೆ you make corrections. ನೀವು ಸರಿಪಡಿಸ್ತೀರಿ. When we drive the car, ನಾವು ಕಾರ್ ಡ್ರೈವ್ ಮಾಡುವಾಗ we look to the mirror ನಾವು ಕನ್ನಡಿಯನ್ನು ನೋಡ್ತೀವಿ. and we take decisions. ನಾವು ನಿರ್ಧಾರಗಳನ್ನು So ತಗೊಳ್ತೀವಿ. every day all of you look to the word of God. ನೀವು ದಿನಾಲು ದೇವರ ವಾಕ್ಯವನ್ನು ನೋಡಿ Make corrections in the life. ನಿಮ್ಮ ಜೀವನದಲ್ಲಿ ಕರೆಕ್ಷನ್ಸ್ ಮಾಡಿ. And also ಮತ್ತು
not only make corrections, ಕರೆಕ್ಷನ್ but ಮಾತ್ರವಲ್ಲ, take decisions. ನಿರ್ಧಾರಗಳನ್ನು ಮಾಡಿ. Because word of God is like a mirror. ದೇವರ ವಾಕ್ಯ ಕನ್ನಡಿ. These are the 6 blessings that we receive through the word of God. ಇದು 6 ಆಶೀರ್ವಾದಗಳು ದೇವರ ವಾಕ್ಯದಲ್ಲಿ ನಾವು ಪಡೆಯುತ್ತೀವಿ. Hallelujah. Hallelujah. So through faith in Jesus Christ we will be successful in this world. ಯೇಸುವಿನಲ್ಲಿ ವಿಶ್ವಾಸದ ಮೂಲಕ ನಾವು ಈ ಲೋಕದಲ್ಲಿ ಯಶಸ್ಸನ್ನು ಪಡೆಯುತ್ತೀವಿ. That faith comes to us by listening the word of God. ಆ ವಿಶ್ವಾಸ ನಮಗೆ ದೇವರ ವಾಕ್ಯವನ್ನು ಆಲಿಸುವುದರ ಮೂಲಕ ಬರುತ್ತೆ. Let us examine the 7 characteristics of the faith that we receive through the word of God. ದೇವರ ವಾಕ್ಯದ ಮೂಲಕ ಪಡೆದುಕೊಂಡ ವಿಶ್ವಾಸದ 7 ಗುಣಲಕ್ಷಣಗಳನ್ನು ನಾವು ಧ್ಯಾನಿಸೋಣ. I like to share with you 7 more points. ನಿಮ್ಮಲ್ಲಿ 7 ಪಾಯಿಂಟ್ಸ್ ಗಳನ್ನು ಹೇಳಲು ಬಯಸುತ್ತೇನೆ. So I started my proclamation of the word of God by giving you 5 messages that through the presence of Jesus we receive 5 miracles. ನಾನು 5 ಅದ್ಭುತಗಳು ನಾವು ಯೇಸುವಿನ ಪ್ರಸನ್ನತೆಯನ್ನು ಪಡೆಯುತ್ತೀವಿ ಎಂದು ನಿಮಗೆ ಹೇಳಿ ಆರಂಭ ಮಾಡಿದೆ. Then I have explained about 6 miracles that we receive through the word of God. ನಾನು ನಿಮಗೆ 6 ಅದ್ಭುತಗಳ ಕುರಿತು ವಿವರಿಸಿದೆ. So 11 points are already over. ಈಗ 11 ಪಾಯಿಂಟ್ಸ್ ಗಳು ಮುಗಿದೋಗಿವೆ. So I want to share with you 7 more points. ನಾನು ನಿಮ್ಮೊಟ್ಟಿಗೆ ಇನ್ನೂ 7 ಅಂಶಗಳನ್ನು ಹೇಳಲು ಬಯಸುತ್ತೇನೆ. And exactly 7 o'clock we will expose the blessed sacrament. 7 ಗಂಟೆಗೆ ನಾವು ಇಲ್ಲಿ ಪರಮ ಪ್ರಸಾದವನ್ನು ಪ್ರತಿಷ್ಠಾಪಿಸುತ್ತೀವಿ. When the blessed sacrament being exposed, that is the condensed form of the word of God. ಆ ಪರಮ ಪ್ರಸಾದ ಇಲ್ಲಿ ಬಂದಾಗ ಅದು ದೇವರ ವಾಕ್ಯದ ಶಕ್ತಿಯಾಗಿದೆ. So the word of God became flesh. ದೇವರ ವಾಕ್ಯ ಮನುಷ್ಯನಾಯಿತು. Flesh became bread. ಆ ಮನುಷ್ಯನು ರೊಟ್ಟಿಯಾದ್ರು. And the bread becomes Eucharistic bread. ಆ ರೊಟ್ಟಿಯು ನಮ್ಮ ಪರಮ ಪ್ರಸಾದವಾಯಿತು. And in the Eucharistic bread Jesus is present among us. ಪರಮ ಪ್ರಸಾದದಲ್ಲಿ ಯೇಸು ಪ್ರಸನ್ನರಾಗಿದ್ದಾರೆ. So very soon we will begin our adoration and healing prayers. ಅಲ್ಲಿ ನಾವು ಅಡೋರೇಷನ್ನಲ್ಲಿ ಆ ಸೌಖ್ಯವನ್ನು ಪಡೆಯೋಣ. But I like to share with you 7 characteristics of the faith that we receive from Jesus. ಯೇಸುವಿನಿಂದ ಪಡೆದುಕೊಂಡ ವಿಶ್ವಾಸದ 7 ಗುಣಲಕ್ಷಣಗಳು ಯಾವುವು? We receive this faith from Jesus. ನಾವು ವಿಶ್ವಾಸವನ್ನು ಯೇಸುವಿನಿಂದ ಪಡ್ಕೊಂಡಿದ್ದೀವಿ. Romans chapter 12 verse 3 says, ರೋಮನರಿಗೆ ಬರೆದ ಪತ್ರಿಕೆ 12:3, let us share the faith of God. ದೇವರ ವಿಶ್ವಾಸವನ್ನು ನಾವು ಹಂಚಿಕೊಳ್ಳೋಣ. Not the faith in God. ದೇವರಲ್ಲಿನ ವಿಶ್ವಾಸ ಅಲ್ಲ. What is the faith of God? ದೇವರ ವಿಶ್ವಾಸ. Whatever God says that will happen, that God knows, that is the faith of God. ಏನು ದೇವರು ಹೇಳ್ತಾರೆ ಅದು ನಡೆಯುತ್ತೆ, ಅದು ದೇವರ ವಿಶ್ವಾಸ. And we receive that faith. ಆ ವಿಶ್ವಾಸವನ್ನು ನಾವು ಪಡೆಯೋಣ. So Romans chapter 12 verse 3 says, ರೋಮನರಿಗೆ ಬರೆದ ಪತ್ರಿಕೆ 12:3 ಹೇಳುತ್ತೆ, by the grace ದೇವರ ಕೃಪೆಯಿಂದ that is given to us, ನಮಗೆ ಕೊಟ್ಟ ಕೃಪೆಯಿಂದ and we receive ನಾವು the faith of God ದೇವರ ವಿಶ್ವಾಸವನ್ನು ಪಡೆಯುತ್ತೀವಿ. by our listening the word of God, ದೇವರ ವಾಕ್ಯವನ್ನು ಆಲಿಸುವುದರ ಮೂಲಕ, and according to the measure of faith which God assigned to us we receive blessings. ನಮ್ಮ ಪ್ರಮಾಣ, ವಿಶ್ವಾಸದ ಪ್ರಮಾಣದ ಪ್ರಕಾರ ನಾವು ಆ ವಿಶ್ವಾಸವನ್ನು ಪಡೆಯುತ್ತೀವಿ. So we not only have faith in God, but we have faith of God. ನಾವು ಕೇವಲ ದೇವರಲ್ಲಿ ವಿಶ್ವಾಸ ಮಾತ್ರವಲ್ಲ, So ನಮಗೆ ದೇವರ ವಿಶ್ವಾಸವೇ ಇದೆ. So that faith comes to us by listening the word of God. ದೇವರ ವಾಕ್ಯವನ್ನು ಆಲಿಸುವುದರ ಮೂಲಕ ವಿಶ್ವಾಸ ಬರುತ್ತೆ. But we should not ignore the 7 points. ನಾವು ಈ 7 ಈ ಅಂಶಗಳನ್ನು ಮರೆಯಬಾರದು. And definition of faith is given in Hebrews chapter 11 verse 1. ವಿಶ್ವಾಸದ ವ್ಯಾಖ್ಯಾನ ಕೊಡಲಾಗಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11:1. Faith is an assurance of the things hoped for. ಆ ವಿಶ್ವಾಸ ನಮಗೆ ಭರವಸೆ. And faith is a conviction of the things unseen. ನೋಡದ ಕಾಣದ ವಿಷಯಗಳ ಮನವರಿಕೆ. Hallelujah. Hallelujah. So there are many things around us which we have not seen. ನಮ್ಮ ಅಕ್ಕಪಕ್ಕದಲ್ಲಿ ಅನೇಕ ವಸ್ತುಗಳಿವೆ, ಅದನ್ನು ನಾವು ನೋಡ್ಲಿಕ್ಕೆ ಆಗೋಲ್ಲ. But we have a conviction. ನಮ್ಮಲ್ಲಿ ಮನವರಿಕೆ ಇದೆ. For example, guardian angel. ನಮ್ಮ ಈ ಸಂರಕ್ಷಕ ದೂತರು, We have not seen guardian angel. ನಾವು ನೋಡಿಲ್ಲ. But we have a conviction that there is a guardian angel that guides me. ನಮಗೆ ಮನವರಿಕೆ ಇದೆ, ಆ ನಮ್ಮನ್ನು ಸಂರಕ್ಷಣೆ ದೂತರು ಇದ್ದಾರೆ. And also faith is an assurance. It's a guarantee. ನಮ್ಮ ವಿಶ್ವಾಸ ಒಂದು ಭರವಸೆ. Whatever we pray, ನಾವು ಏನು ಪ್ರಾರ್ಥಿಸ್ತೀವಿ, and whatever we believe, ನಾವೇನು ನಂಬ್ತೀವಿ, God will give it to me. ದೇವರು ನನ್ಗೆ ಕೊಡ್ತಾರೆ. That is assured. ಅದು ನಡೆಯುತ್ತೆ. So Hebrews chapter 11 verse 1 is the definition of faith. ಎಬ್ರಿಯರಿಗೆ ಬರೆದ ಪತ್ರಿಕೆ 11:1 ವಿಶ್ವಾಸದ ವ್ಯಾಖ್ಯಾನವಾಗಿದೆ. So Saint Paul said, ಸಂತ ಪೌಲರು ನುಡಿಯುತ್ತಾರೆ, we walk in this world not by sight but by faith. ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರು. 2 Corinthians chapter 5 verse 7, 2 ಕೊರಿಂಥ 5:7, we walk not by sight ನಾವು ನೋಡಿ ನಡೆಯುವರಲ್ಲ, but by faith. ನಾವು ವಿಶ್ವಾಸ ನಡೆಯುವವರು. So this is our faith journey. ಇದು ನಮ್ಮ ವಿಶ್ವಾಸದ ಯಾತ್ರೆ. This journey will end in heaven. ಈ ನಮ್ಮ ಯಾತ್ರೆ ಸ್ವರ್ಗದಲ್ಲಿ ಅಂತ್ಯವಾಗುತ್ತೆ. Before we are reaching in heaven, we will receive many things what Jesus assured for us. ದೇವರು ನಮಗೆ ಏನೆಲ್ಲ ಹೇಳಿದ್ದಾರೆ ಸ್ವರ್ಗಕ್ಕೆ ಹೋಗುವ ಮುಂಚೆದಲ್ಲಿ ನಮಗೆ ಸಿಗುತ್ತೆ. And also Bible says,
ಬೈಬಲ್ ಹೇಳುತ್ತೆ, what God has created you, your eyes have not seen, ದೇವರು ಏನು ಸೃಷ್ಟಿಸಿದ್ದಾರೆ ಅದನ್ನು ನಿಮ್ಮ ಕಣ್ಣು ನೋಡಿಲ್ಲ, your ears have not heard. ನಿಮ್ಮ ಕಿವಿ ಆಲಿಸಿಲ್ಲ. 1 Corinthians chapter 2 verse 9. 1 ಕೊರಿಂಥ 2:9. What God has created for you, your eyes have not seen, your ears have not heard. ದೇವರು ಏನು ಸೃಷ್ಟಿಸಿದ್ದಾರೆ ನಿಮ್ಮ ಕಣ್ಣು ನೋಡಿಲ್ಲ, ಕಿವಿ ಆಲಿಸಿಲ್ಲ. But we have to believe. ನಾವು ನಂಬಬೇಕು. So we will receive it. ನಾವು ಅದನ್ನು ಪಡೆಯುತ್ತೀವಿ. All these things in the unseen world. ಈ ಅದನ್ನು ಕಾಣದ ಜಗತ್ತಿನಲ್ಲಿ ನಾವು ಪಡೆಯುತ್ತೀವಿ. When we use the word, ನಾವು ದೇವರ ವಾಕ್ಯವನ್ನು ಉಪಯೋಗಿಸುವಾಗ the corresponding object will be created. ಆ ದೇವರ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡುತ್ತೆ. If I say Father Franklin, ನಾನು ಫಾದರ್ ಫ್ರಾಂಕ್ಲಿನ್ ಅಂದಾಗ who will come? ಯಾರು ಬರ್ತಾರೆ? Father Franklin will come. ಫಾದರ್ ಫ್ರಾಂಕ್ಲಿನ್ ಬರ್ತಾರೆ. Hallelujah. Hallelujah. Not anyone else. ಬೇರೆಯವರು ಬರೋಲ್ಲ. Because that sound Franklin has an object behind it. ಆ ಫ್ರಾಂಕ್ಲಿನ್ ಎಂಬ ಪದಕ್ಕೆ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರೆ. In the same way, ಹಾಗೇನೆ when we use the word of God, ನಾವು ದೇವರ ವಾಕ್ಯವನ್ನು ಉಪಯೋಗಿಸುವಾಗ there is an object behind it. ಅದರಿಂದ ಒಬ್ಬ ವ್ಯಕ್ತಿ ಇದ್ದಾರೆ. That object will be created ಆ ವಸ್ತು ಸೃಷ್ಟಿಸಲ್ಪಡುತ್ತೆ by using that word. ಆ ದೇವರ ವಾಕ್ಯ ಉಪಯೋಗಿಸುವುದರ ಮೂಲಕ. Hallelujah. Hallelujah. For example, ಉದಾಹರಣೆಗೆ I am already healed by the wounds of Jesus. ನಾನು ಯೇಸುವಿನ ಗಾಯಗಳಿಂದ ಸೌಖ್ಯ ಹೊಂದಿದ್ದೀನಿ. 1 Peter 2:24. 1 ಪೇತ್ರ 2:24. That I have not seen, ನಾನು ನೋಡಿಲ್ಲ, but I have called it to assistance. ನಾನು ಅದನ್ನು ಕರೆದಿದ್ದೀನಿ. I am already healed by the wounds of Jesus. ನಾನು ಯೇಸುವಿನ ಗಾಯಗಳಿಂದ ಸೌಖ್ಯ ಹೊಂದಿದ್ದೀನಿ. That will be created, ಅದು ಆಗುತ್ತೆ. which is not seen, ಅದು ನೋಡದ್ದು, but it is already happened ಅದು ಆಗಿದ್ದು in the unseen world. ಅದು ನೋಡದ What ಜಗತ್ತಿನಲ್ಲಿ. is there in the unseen world? ಕಾಣದ ಜಗತ್ತಿನಲ್ಲಿ ಏನಿದೆಯೋ That will be coming into existence ಅದು ನಮ್ಮ ಅನುಭವಕ್ಕೆ ಬರುತ್ತೆ by using the word. ದೇವರ ವಾಕ್ಯ ಉಪಯೋಗಿಸುವುದರ ಮೂಲಕ. Hallelujah. Hallelujah. So let us have strong faith in Jesus. ನಾವು ಯೇಸುವಿನಲ್ಲಿ ವಿಶ್ವಾಸವಿಡೋಣ. What all things are assured in the Bible, that will be given to you. ದೇವರ ವಾಕ್ಯದಲ್ಲಿ ಏನೆಲ್ಲ ಪ್ರಬೋಧಿಸಲ್ಪಟ್ಟಿದೆ, ಹೇಳಲ್ಪಟ್ಟಿದೆ, ಅದು ನಮಗೆ ಕೊಡಲಾಗಿದೆ. So repent ನೀವು ಪಶ್ಚಾತ್ತಾಪ ಪಡು, and believe ವಿಶ್ವಾಸಿಸು in this word, ಈ ವಾಕ್ಯದಲ್ಲಿ, and you will enter into the kingdom of God. ನೀವು ದೇವರ ರಾಜ್ಯವನ್ನು ಪ್ರವೇಶಿಸುವಿರಿ. Mark 1:15. ಮಾರ್ಕ 1:15. Repent, believe, enter into the kingdom of God. ಪಶ್ಚಾತ್ತಾಪ ಪಡು, ವಿಶ್ವಾಸವಿಡು, ದೇವರ ರಾಜ್ಯವನ್ನು ಪ್ರವೇಶಿಸು. What is repentance? ಏನು ಪಶ್ಚಾತ್ತಾಪ? Make our life according to the message preached by Jesus and his apostles. We make corrections. We make our life according to the message that is preached by Jesus. That is called repentance. We repent and we believe and we try to practice what Jesus said. That is called repentance. Then by that repentance and by that faith, we will enter into kingdom of God. In that kingdom of God, lame walked, blind received sight, and lepers are cleansed, even dead are being raised up. ಪಶ್ಚಾತ್ತಾಪ ಅಂದರೆ ದೇವರ ಯೇಸು ಹೇಳಿದ ವಾಕ್ಯದ ಪ್ರಕಾರ ಜೀವಿಸಿ ನಮ್ಮ ಜೀವನವನ್ನು ಸರಿಪಡಿಸುವುದು. ಆವಾಗ ದೇವರ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡುತ್ತೆ. ಮಾತ್ರವಲ್ಲ, ಕುರುಡರು ಕಾಣ್ತಾರೆ, ಕಿವುಡರು ಕೇಳ್ತಾರೆ, ಹಾಗೂ ಅದ್ಭುತಗಳು ನಡೆಯುತ್ತವೆ. So 7 characteristics of this faith. ಈ ವಿಶ್ವಾಸದ 7 ಗುಣಲಕ್ಷಣಗಳು. UCAT article 21 says, ಯುಕ್ಯಾಟ್ ಎಂಬ ಪುಸ್ತಕದಲ್ಲಿ 21 ಹೇಳುತ್ತೆ, there are 7 characteristics of this faith. 7 ಗುಣಲಕ್ಷಣಗಳು ಈ ವಿಶ್ವಾಸದ್ದು. Let us examine it. ಅದನ್ನು ನಾವೀಗ ಅನುಭವಿಸೋಣ. Then I conclude my preaching. ನಾನು ನನ್ನ ಪ್ರಬೋಧನೆಯನ್ನು ಅಂತ್ಯಗೊಳಿಸುವಾಗ Then we begin adoration. ನಾವು ಆವಾಗ ಆರಾಧನೆಗೆ ಹೋಗೋಣ. Hallelujah. 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 Thank you, Jesus. Thank you, Jesus. Praise you, Jesus. Praise you, Jesus. Hallelujah. Hallelujah. Thank you, Jesus. Thank you, Jesus. Praise you, Jesus. Praise you, Jesus. Thank you, Jesus. Thank you, Jesus. Praise you, Jesus. Praise you. It's a gift from God. ವಿಶ್ವಾಸ ದೇವರ ವರದಾನ. We receive it ನಾವು ಅದನ್ನು ಪಡೆಯುತ್ತೀವಿ when God gives. ದೇವರು ಕೊಟ್ಟಾಗ. So faith is a gift. ವಿಶ್ವಾಸ ಒಂದು ವರದಾನ. It's a gratuitous gift. ಇದು ದೇವರ ವಿಶೇಷವಾದ ವರದಾನ. All those who listen the word of God, God gives them faith. ಯಾರೆಲ್ಲ ದೇವರ ವಾಕ್ಯವನ್ನು ಆಲಿಸುತ್ತಾರೋ ಅವರಿಗೆ ವಿಶ್ವಾಸ ಕೊಡ್ತಾರೆ. So these are the 7 characteristics that is explained in UCAT 21. ಯುಕ್ಯಾಟ್ 21 ನಲ್ಲಿ ಈ ವಿಷಯಗಳನ್ನು ಹೇಳಲಾಗಿವೆ. Second, ಎರಡನೇದು, faith is a supernatural power ವಿಶ್ವಾಸ ಒಂದು ವಿಶೇಷ ದೇವರ ಶಕ್ತಿ that is absolutely necessary for salvation. ನಮ್ಮ ಸಂರಕ್ಷಣೆಗೆ ಅದು ಅತಿ ಉಪಯುಕ್ತವಾಗಿದೆ. It's a supernatural power. ಇದೊಂದು ದೇವರ ವಿಶೇಷವಾದ ಶಕ್ತಿ. First, it is a gift. ಮೊದಲನೇದಾಗಿ ಇದು ವರದಾನ. Second, it is a power. ಎರಡನೇದಾಗಿ ಇದು ಶಕ್ತಿ, Supernatural power. ಅದು ದೇವರ ಶಕ್ತಿ. Third, ಮೂರನೇದು
This faith requires the free will and clear understanding of the person when he accepts the divine invitation. So They- that means we have to give our free will. ನಮ್ಮ ಚಿತ್ತವನ್ನು ದೇವರತ್ತ, ನಮ್ಮ ಇಚ್ಛೆಯನ್ನು ದೇವರತ್ತ ಕೊಟ್ಟಾಗ ಆ ವಿಶ್ವಾಸವನ್ನು ನಾವು ಪಡೆಯುತ್ತೀವಿ. Give our consent ನಾವು ನಮ್ಮ ಕನ್ಸೆಂಟ್, ಒಪ್ಪಿಗೆಯನ್ನು to the ಕೊಡದ word of God. ದೇವರ ವಾಕ್ಯದ ಮೂಲಕ. Without your consent, nothing will happen. ನಿಮ್ಮ ಒಪ್ಪಿಗೆಯ ವಿನಃ ಏನು ಆಗದು. Hallelujah. ಹಲ್ಲೆಲೂಯಾ. Mary given consent. ತಾಯಿ ಮರಿಯಮ್ಮ ಒಪ್ಪಿಗೆ ಕೊಟ್ಟರು, Then she conceived. ಆಗ ಅವರು ಗರ್ಭಧರಿಸಿದ್ರು. So we give consent to God who invites us to believe in Him. ನಾವು ಯಾವಾಗ ಒಪ್ಪಿಗೆ ಕೊಡ್ತೀವಿ, ಆ ದೇವರನ್ನು ನಾವು ಕರೀತೀವಿ ನಮ್ಮೊಳಗೆ. The fourth characteristic of faith. ನಾಲ್ಕನೆಯ ಗುಣಲಕ್ಷಣ, It is absolutely certain. You will get it. It is absolutely certain. ಅದು ನಡೆದೇ ನಡೆಯುತ್ತೆ. Because who has given the guarantee? ಯಾರು ಗ್ಯಾರಂಟಿ ಕೊಟ್ಟಿದ್ದಾರೆ? Jesus has given the guarantee. ಯೇಸು So guarantee ಕೊಟ್ಟಿದ್ದಾರೆ. 100% that it will happen. 100% ಅದು ನಡೆದೇ ನಡೆಯುತ್ತೆ. So it is guaranteed. ಇದು ಗ್ಯಾರಂಟಿ. So faith is certain. ನಮ್ಮ ವಿಶ್ವಾಸ ನಿಜವಾದುದು. Hallelujah. Hallelujah. So faith is not blind faith. ನಮ್ಮ ವಿಶ್ವಾಸ ಕುರುಡು ಅಂಧ ವಿಶ್ವಾಸವಲ್ಲ. No, it is not blind faith. ಇದು ಅಂಧ ವಿಶ್ವಾಸವಲ್ಲ. There is a man who has given guarantee. ಅಲ್ಲಿ ಒಬ್ಬ ವ್ಯಕ್ತಿ ಗ್ಯಾರಂಟಿ ಕೊಟ್ಟಿದ್ದಾರೆ. What is that guarantee? Jesus Christ Himself. ಯೇಸು ಅವರೇ ಗ್ಯಾರಂಟಿ ಆಗಿದ್ದಾರೆ. Number 5. ಐದನೇದು, Faith is incomplete unless it leads to action. ವಿಶ್ವಾಸ ಸಂಪೂರ್ಣವಲ್ಲ, ಅದು ನಾವು ಕಾರ್ಯದಲ್ಲಿ ತೋರಿಸದೆ ಹೋದ್ರೆ. So we have to bring into assistance. ಅದನ್ನು ನಾವು ತರಬೇಕು. We have to practice it ನಾವು ಪ್ರಾಕ್ಟೀಸ್ ಮಾಡಬೇಕು. through charity. ನಾವು ಚಾರಿಟಿ ಮಾಡುವುದರ ದಾನ ಮೂಲಕ. If faith is not manifested in the act of charity, it is incomplete. ನಮ್ಮ ಆ ಒಂದು ದಾನ ಧರ್ಮದ ಮೂಲಕ ಆ ವಿಶ್ವಾಸ ತೋರಿಸದೇ ಇದ್ದರೆ ಅದು ಸಂಪೂರ್ಣವಲ್ಲ ವಿಶ್ವಾಸ. Number 6. ಆರನೇದು, The faith grows day by day ಈ ವಿಶ್ವಾಸ ದಿನ ದಿನ ಬೆಳೆಯುತ್ತಾ by listening the word of God more and more ದೇವರ ವಾಕ್ಯವನ್ನು ಜಾಸ್ತಿ ಆಲಿಸುವುದರ ಮೂಲಕ and ಮತ್ತು exchange that faith with other people in prayer. ಆ ವಿಶ್ವಾಸವನ್ನು ಇತರರೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ಬದಲಾಯಿಸುವಾಗ So faith has life. ಆ ವಿಶ್ವಾಸಕ್ಕೆ ಜೀವ ಇದೆ. It grows. ಅದು ಬೆಳೆಯುತ್ತೆ. Number 7. ಏಳನೇದು, Faith gives us ವಿಶ್ವಾಸ ನಮಗೆ ಕೊಡುತ್ತೆ now ಈಗ a foretaste of the joy that we are going to get in heaven. ಆ ಸ್ವರ್ಗ ರಾಜ್ಯದ ಅಲ್ಲಿ ಏನು ನಾವು ಅನುಭವಿಸುತ್ತೇವೋ ಅದರ ಅನುಭವವನ್ನು ಇಲ್ಲಿ ಕೊಡುತ್ತೆ. Now we are in heaven. ನಾವು ಸ್ವರ್ಗದಲ್ಲಿದ್ದೀವಿ. We are in paradise. ನಾವು ಸ್ವರ್ಗದಲ್ಲಿದ್ದೀವಿ. Today ಇವತ್ತು you are in paradise. ನೀವು ಸ್ವರ್ಗದಲ್ಲಿದ್ದೀರಾ. When I was preaching in Bombay, ನಾನು ಬೊಂಬೈಯಲ್ಲಿ ಬೋಧಿಸುವಾಗ one young man came ಒಬ್ಬ ಯುವಕ ಬಂದ. and he told me, ಅವನು ಹೇಳಿದ, Father, I am already in paradise. ಅವನು ಹೇಳಿದ, ನಾನು ಇವಾಗಲೇ ಪ್ಯಾರಡೈಸ್ But ಸ್ವರ್ಗದಲ್ಲಿದ್ದೀನಿ. I have thousands of problems. ನನಗೆ ಸಾವಿರಾರು ಸಮಸ್ಯೆಗಳಿವೆ. I told him it is impossible. ನಾನು ಹೇಳಿದೆ, ಅದು ಅಸಾಧ್ಯ. Which paradise you are? ನೀನು ಯಾವ ಪ್ಯಾರಡೈಸ್ ಅಲ್ಲಿ? Then he said, it's a paradise hotel in Juhu Beach. ನಾನು ಪ್ಯಾರಡೈಸ್ ಜೂ ಬೀಚ್ ಅಲ್ಲಿ ಪ್ಯಾರಡೈಸ್ ಹೋಟೆಲ್ ಅಲ್ಲಿ ಇದ್ದೀನಿ. He is working there in paradise. ಅವನು ಪ್ಯಾರಡೈಸ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. His boss is deadly against him. His boss is against him. ಅವನ ಬಾಸ್ ಅವನಿಗೆ ಅಗೇನ್ಸ್ಟ್ ಇದ್ದಾನೆ. So he has problem in the paradise. ಅವನಿಗೆ ಪ್ರಾಬ್ಲಮ್ ಇದೆ ಆ ಪ್ಯಾರಡೈಸ್ ಅಲ್ಲಿ. That paradise you will have lot of problems. ಆ ಪ್ಯಾರಡೈಸ್ ಅಲ್ಲಿ ತುಂಬಾ ಸಮಸ್ಯೆ ಇದೆ. But when we have faith in Jesus, ಯೇಸುವಿನಲ್ಲಿ ವಿಶ್ವಾಸವಿದ್ದಾಗ we start enjoying that eternal life right now. ನಾವು ಆ ಶಾಶ್ವತ ನಿತ್ಯ ಜೀವನ ಇಲ್ಲೇ ಪಡೆಯಲು ಆಗೋ ಸಂತೋಷ ಪಡ್ತೀವಿ. So listen, the 7 ingredients of our faith. ಕೇಳಿ, 7 ಗುಣಲಕ್ಷಣಗಳು ನಮ್ಮ ವಿಶ್ವಾಸದ್ದು. 7 constituent elements of our faith. 7 ಈ ಗುಣಲಕ್ಷಣಗಳು. Number 1 ಒಂದು, is a gift from God. ಅದು ದೇವರ ವರದಾನ. And 2, 2, there is power in it. ಅಲ್ಲಿ ಶಕ್ತಿ ಇದೆ. Power to heal the sick. ರೋಗಿಗಳಿಗೆ ಸೌಖ್ಯ ಮಾಡುವ ಶಕ್ತಿ ಇದೆ. Power to open the wombs. ಆ ಗಾಯಗಳನ್ನು ಸೌಖ್ಯ ಮಾಡುವ ಶಕ್ತಿ ಇದೆ. Power to bind the mouth of the lions. ಆ ಸಿಂಹದ ಬಾಯಿಗಳನ್ನು ಮುಚ್ಚುವಂತ ಶಕ್ತಿ ಇದೆ. As we have seen in Hebrews chapter 11 in the litany of faith. ಹೀಬ್ರೂ 11ರಲ್ಲಿ ನಾವು ವಿಶ್ವಾಸದ ಆ ಒಂದು ಮನವಿ ಮಾಲೆಯಲ್ಲಿ ನೋಡ್ತೀವಿ. All supernatural powers are explained. ಅಲ್ಲಿ ಎಲ್ಲಾ ದೇವರ ಶಕ್ತಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. Number 3, ಮೂರನೇದು,
So our free will is needed to believe in God. ನಮ್ಮ ಆ ಸ್ವ ಇಚ್ಛೆ ದೇವರಿಗೆ ನಾವು We ಕೊಡಬೇಕಾಗಿದೆ. have to give our free consent. ನಮ್ಮ ಒಪ್ಪಿಗೆ ಕೊಡಬೇಕಾಗಿದೆ. Yes, Lord, I believe. ಹೌದು ಯೇಸುವೆ, ನಾನು ನಂಬ್ತೀನಿ. Increase my poor faith. ನನ್ನ ಆ ಬಡ ವಿಶ್ವಾಸವನ್ನು ಹೆಚ್ಚಿಸು. Increase my faith. ನನ್ನ ವಿಶ್ವಾಸವನ್ನು ಹೆಚ್ಚಿಸು. So faith needs free will. ಆ ವಿಶ್ವಾಸಕ್ಕೆ ನಾವು ಒಪ್ಪಿಗೆ ಕೊಡಬೇಕು. All those who do not have free will cannot believe. ಯಾರಲ್ಲಿ ವಿಶ್ವಾಸವಿಲ್ಲವೋ ಅವರಿಗೆ ಬಿಡುಗಡೆ ಆಗುವಲ್ಲ. Our God is not a terrorist. ನಮ್ಮ ದೇವರು ಭಯೋತ್ಪಾದಕ ಅಲ್ಲ. He doesn't need any kind of coercion from the people to believe in him. ಅವರಿಗೆ ಯಾವುದೇ ಒಂಥರ ಆ ಶಕ್ತಿಗಳು ಅವರಲ್ಲಿ ನಂಬಲಿಕ್ಕೆ ಬೇಕಾಗಿಲ್ಲ. Don't believe that oh, God has given me cancer so I believe in him. ನೀವು ಹೇಳ್ಬೇಡಿ ನನಗೆ ಕ್ಯಾನ್ಸರ್ ಕೊಟ್ಟಿದ್ದಾರೆ ಅದಕ್ಕೆ ದೇವರ ವಿಶ್ವಾಸ ಬಿಡಲ್ಲ ಅಂತ. Oh, God has punctured my tire so that I have to call upon his name. ನನ್ನ ಟೈರ್ ಪಂಚರ್ ಆಗಿದೆ, ದೇವರ ಹೆಸರು ಕರಿಬೇಕಂತಲೇ ಪಂಚರ್ Oh, ಆಗಿದೆ. God broke my leg so I have to call upon his name. ನನ್ನ ಕಾಲಿಗೆ ನೋವಾಗಿದೆ, ನಾನು ದೇವರನ್ನು ಕರೀತೀನಿ. No, he will not do that. ಅವರು ಹಾಗೆ ಮಾಡುವ ದೇವರಲ್ಲ. If you want to believe, believe. ನೀವು ನಂಬಬೇಕಾ ನಂಬಿ. Oh, don't or ignore it. ಇಲ್ಲ ಅದನ್ನು ಬಿಡ್ಬಿಡಿ. God still loves you. ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. But give your consent. ನಿಮ್ಮ ಒಪ್ಪಿಗೆ ಕೊಡಿ. God is good. God is good All the time. all the time. God is great. God is great All the time. all the time. Hallelujah. Hallelujah. Thank you, Jesus. Thank you, Jesus. So God is not a cruel God. ದೇವರು ಕಠಿಣ ಹೃದಯ ದೇವರು ಅಲ್ಲ. Before the coming of Jesus, people thought that God is a cruel God. ಯೇಸು ಬರುವ ಮುಂಚೆ ಎಲ್ಲರೂ ಯೋಚಿಸಿದ ದೇವರು ಕಠಿಣ ದೇವರು. Oh, God doesn't like sinners. ದೇವರು ಪಾಪಿಗಳನ್ನು ಮೆಚ್ಚುವುದಿಲ್ಲ. God doesn't like tax collectors. ದೇವರು ಸುಂಕದವರನ್ನು ಮೆಚ್ಚುವುದಿಲ್ಲ. God doesn't love the prostitutes. ಆ ವ್ಯಭಿಚಾರಿಗಳನ್ನು ದೇವರು ಪ್ರೀತಿಸೋಲ್ಲ. Stone her to death. ಅವರಿಗೆ ಕಲ್ಲಿಂದ ಹೊಡೆದು ಸಾಯಿಸ್ತಿದ್ರು. Oh, this leper, take him to the outside city and stone him to ಆ death. ಕುಷ್ಠರೋಗಿಯನ್ನು ಹೊರಗಡೆ ಕೊಂಡೋಗಿ ಕಲ್ಲೆಸೆದು ಸಾಯಿಸ್ರಿ. Oh, this woman has bleeding, stone her to death. ಹೀಗೆ ರಕ್ತಸ್ರಾವ ಇದೆ, ಅವರಿಗೆ ಕಲ್ಲೆಸೆದು ಸಾಯಿಸ್ರಿ. And she comes for worship. Kill ಅವರು her. ಆರಾಧನೆಗೆ ಬರುವಾಗ Kill her. Kill her. ಅವಳನ್ನು ನಾಶಪಡಿಸು. God is a cruel God. ದೇವರು ಒಂದು ಕಠಿಣ ದೇವರು. But Jesus said, ಯೇಸು ಹೇಳಿದ್ರು, oh, we have a father God. ನಮಗೆ ತಂದೆ We ದೇವರಿದ್ದಾರೆ. have a mother God. ನಮಗೆ ತಾಯಿ We have a ದೇವರಿದ್ದಾರೆ. compassionate God. ನಾವು ಕರುಣಾಭರಿತ ದೇವರು. So Jesus introduced the real God. ಯೇಸು ನಿಜವಾದ ದೇವರನ್ನು ಈ ಲೋಕಕ್ಕೆ The ಪ್ರಸ್ತುತಪಡಿಸಿದರು. real concept of God and worship. ಆ ಯೇಸುವಿನ ದೇವರ ನಿಜವಾದ ಒಂದು ಆಶೀರ್ವಾದವನ್ನು ನಮಗೆ So ಕೊಟ್ಟರು. love him. ಆತನನ್ನು ಪ್ರೀತಿಸಿ, Love God. ಪ್ರೀತಿಸಿ ದೇವರನ್ನು. He is not a terrorist. ಅವರು ಭಯೋತ್ಪಾದಕರಲ್ಲ. He has never done anything wrong in your life. ದೇವರು ಏನು ನಿಮಗೆ ಕೆಟ್ಟದು ಮಾಡಿಲ್ಲ. So have faith in God right now. ನೀವು ದೇವರಲ್ಲಿ ಈಗಲೇ ವಿಶ್ವಾಸವಿಡಿ. Right now. ಈಗಲೇ You believe ನೀವು ನಂಬಿ and pray ಪ್ರಾರ್ಥಿಸಿ that God is able to make into existence whatever he has promised in the Bible. ಆ ದೇವರು ಏನೆಲ್ಲ ನಮಗೆ ವಾಗ್ದಾನ ಮಾಡಿದ್ದಾರೆ ಅದೆಲ್ಲ ನಮಗೆ ತರುತ್ತಾರೆ. Lift up your both hands. ನಿಮ್ಮ ಎರಡು ಕರಗಳನ್ನು What ಮೇಲೆ is our faith? The book of faith is Bible. The book of faith is Bible. That Bible has 8,000 promises. That Bible has 8,000 promises. And that promise, all the promises will be fulfilled now in me, because the one who has given the promise is able to bring into existence. That is my faith. ಆ ಎಲ್ಲ ವಾಗ್ದಾನಗಳು ಈಗ ನೆರವೇರಿಸಲ್ಪಡ್ತವೆ. ಕಾರಣ ತಂದೆಯಾದ ದೇವರು ವಾಗ್ದಾನಗಳನ್ನು ಮಾಡಿದ ದೇವರು ನನ್ನಲ್ಲಿ ಅದನ್ನು ನೆರವೇರಿಸುತ್ತಾರೆ. He has ability to bring into existence. ಅದನ್ನೆಲ್ಲ ಅಸ್ತಿತ್ವಕ್ಕೆ ತರುವ ಶಕ್ತಿ ಇದೆ. So we preach the not the historical Jesus. ನಾವು ಐತಿಹಾಸಿಕ ಯೇಸುವನ್ನು ಬೋಧಿಸೋಲ್ಲ. Along with the historical Jesus, we preach the contemporary of the Lord. ಆ ಐತಿಹಾಸಿಕದೊಡನೆ ಈಗ ನಮ್ಮ ಮಧ್ಯೆ ಅದ್ಭುತ ಮಾಡುವ ದೇವರನ್ನು ಹೇಳ್ತಾ ಇದ್ದೀವಿ. Right now the promises are going to be fulfilled in you by Jesus Christ, by faith in him. ಯೇಸುವಿನಲ್ಲಿ ಇಟ್ಟ ವಿಶ್ವಾಸದಲ್ಲಿ ನಿಮ್ಮಲ್ಲಿ ಎಲ್ಲ ವಾಗ್ದಾನಗಳು ನೆರವೇರುವ ಸಮಯವಿದು. Right now demons will leave this place. ಈಗ ಈ ಸಮಯದಲ್ಲಿ ದೆವ್ವಗಳು ಬಿಟ್ಟು ಹೋಗುವ ಸಮಯ. Right now sick people will be healed. ನಿಮ್ಮಲ್ಲಿರುವ ರೋಗಗಳು ಬಿಟ್ಟು ಹೋಗುವ ಸಮಯ. Because Jesus is here. ಯೇಸು ನಮ್ಮ ಮಧ್ಯೆ ಇದ್ದಾರೆ. He said, I am the healer. ಅವರು ಹೇಳಿದ್ರು ನಾನೇ ಸೌಖ್ಯದಾಯಕ. Oh, I am the one who gives you eternal life. ನಾನು ನಿತ್ಯ ಜೀವ ಕೊಡ್ತೀನಿ. I am the one who sets you free from sin. ನಾನು ನಿಮಗೆ ಪಾಪದ ಮೋಚನ ಕೊಡ್ತೀನಿ. I am the one who set you free right now. ನಾನು ಈಗ ನಿಮಗೆ ಬಿಡುಗಡೆ ಕೊಡ್ತೀನಿ. I am the one who gives you power. ನಾನು ನಿಮಗೆ ಶಕ್ತಿ ಕೊಡ್ತೀನಿ. I will not be away from you. ನಾನು ನಿಮ್ಮಿಂದ ದೂರ ಇಲ್ಲ. I am right now here amidst you. ನಾನು ನಿಮ್ಮ ಮಧ್ಯೆ ಇದ್ದೀನಿ. All those who call upon his name shall be saved. ಯಾರೆಲ್ಲ ಅವರ ನಾಮ ಕರೆಯುತ್ತಾರೋ ಅವರಿಗೆ ರಕ್ಷಣೆ. So you believe. ನೀವು ನಂಬಿ Confess it.
ನೀವು ಅದನ್ನು you will be ವಿಶ್ವಾಸಿಸಿ saved. ನೀವು ಸೌಖ್ಯ ಹೊಂದುವಿರಿ. Romans chapter 10 verse 9. ರೋಮನರಿಗೆ ಬರೆದ ಪತ್ರಿಕೆ 10:9. Believer ನಂಬಿ and proclaim it. ಅದನ್ನು ಹೇಳಿ You are saved. ನೀವು Verse ಸಂರಕ್ಷಿಸಲ್ಪಡುವಿರಿ. 11 says, ಅನನ್ಯ ವಾಕ್ಯ ಹೇಳುತ್ತೆ, all those who call upon the name of the Lord shall be put into shame, shall not be put into shame. ದೇವರ ವಾಕ್ಯವನ್ನು ದೇವರ ನಾಮವನ್ನು ಕರೆಯುವವರು ಯಾರು ನಾಚಿಕೆಗೆ ಒಳಗಾಗರು. Brother or sister, if you are put into shame on account of your faith in Jesus, right now I say to you, you are going to be honored. ನನ್ನ ಸಹೋದರ ಸಹೋದರಿಯರಿ, ನಿನ್ನ ಜೀವನದಲ್ಲಿ ಕಷ್ಟಗಳಿದ್ರೆ ಆ ಯೇಸು ನಾಮದಲ್ಲಿ ನೀನು ಯಾವುದಾದ್ರೂ ಸಂಕೋಲೆಗಳಿಗೆ ಬಂಧಿತರಾಗಿದ್ರೆ ಅಲ್ಲಿಂದ ಬಿಡುಗಡೆ ಹೊಂದುವ ಸಮಯ. The contemporary of the Lord is going to bring down all the blessings of 2000 years ago. What happened there, that is going to be happen on this ground. 2000 ವರ್ಷಗಳ ಹಿಂದೆ ಏನು ನಡೆಯಿತೋ ಅದೇ ಈ ಮೈದಾನದಲ್ಲಿ ನಡೆಯುವ ಸಮಯ. In this ground it will happen. ಈ ಗ್ರೌಂಡ್ ಅಲ್ಲಿ ನಡೆಯುವ ಸಮಯ. Because Jesus is alive. ದೇವರು ಯೇಸು ಬದುಕಿದ್ದಾರೆ. Through his word he is still alive. ಅವರ ವಾಕ್ಯದ ಮೂಲಕ ಅವರು ಜೀವಿಸುತ್ತಾರೆ. Hallelujah. Hallelujah. Lift up our both hands. ನಿಮ್ಮ ಎರಡು ಕರಗಳನ್ನು ಮೇಲೆತ್ತಿ. Our faith is not a blind faith. ನಮ್ಮ ವಿಶ್ವಾಸ ಅಂಧ ವಿಶ್ವಾಸವಲ್ಲ. The one who has given the guarantee is still alive. ನಮಗೆ ಗ್ಯಾರಂಟಿ ಕೊಟ್ಟವರು ಜೀವಿಸುತ್ತಾ ಇದ್ದಾರೆ. He is not away from you. ಅವರು ನಮ್ಮಿಂದ ದೂರ ಇಲ್ಲ. Right now tumor will disappear. ನಿಮ್ಮಲ್ಲಿರುವ ಟ್ಯೂಮರ್ಗಳು ಬಿಟ್ಟು ಹೋಗುವ ಸಮಯ. Hallelujah. 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 Right now war and women will get power to conceive. ಈಗ ನಿಮಗೆ ಬಿಡುಗಡೆ ಆಗುವ ಸಮಯ. Oh, now you all stand up. Lift up our both hands. ನಿಮ್ಮ ಎರಡು ಕರಗಳನ್ನು ಮೇಲೆತ್ತಿ. Let us welcome Jesus on this altar. ಜೇಸು ಅಂಶಮದೇ ಇತಿಹಾಸ, ಯೇಸು ನಮ್ಮ ಮಧ್ಯೆ ಬರ್ತಾ ಇದ್ದಾರೆ. ಆ ಯೇಸುವನ್ನು ನಮ್ಮ ಮಧ್ಯೆ ಸ್ವಾಗತಿಸೋಣ. We heard about the contemporary Jesus. ನಾವು ನಮ್ಮ ಮಧ್ಯೆ ಪ್ರಸನ್ನರಾಗಿರುವ ಯೇಸುವನ್ನು ಆರಾಧಿಸ್ತಾ ಇದ್ದೀವಿ. He is same. ಅವರು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. Today and forever. ನಿನ್ನೆಯೂ ಇಂದು ಯಾವಾಗಲೂ ಅವರು ಒಂದೇ So ಆಗಿದ್ದಾರೆ. if he comes, ಅವರು ನಿಮ್ಮ ಎರಡು ಕರಗಳನ್ನು ಮೇಲೆತ್ತಿ let us sing a hymn ನಾವು ಅವರಿಗೆ ಸ್ತುತಿ ಕೊಡೋಣ. and welcome Jesus. ಯೇಸುವನ್ನು ಸ್ವಾಗತಿಸೋಣ. Hallelujah. Hallelujah. All of you may say, Jesus, I trust in you. ಯೇಸುವೇ, ನಾನು ನಿಮ್ಮನ್ನು ವಿಶ್ವಾಸಿಸ್ತೀನಿ. Cry out and say, Jesus, I trust in you. ಯೇಸುವೇ, ನಾನು ನಿಮ್ಮನ್ನು ವಿಶ್ವಾಸಿಸ್ತೀನಿ. Jesus, I believe in you. ಯೇಸುವೇ, ನಾನು ನಿಮ್ಮನ್ನು ವಿಶ್ವಾಸಿಸ್ತೀನಿ. All those who look at him will be radiant. ಯೇಸು ಅವನಲ್ಲಿ ನೋಡುವ ಮುಖ ಅರಳುವುದು. Zacchaeus looked to Jesus. ಯಕ್ಕಾಯನಿಗೆ ಯೇಸು ಹೇಳಿದ್ರು, He had a family problem. ನಿಮಗೆ ಕುಟುಂಬ ಸಮಸ್ಯೆ ಇರಬಹುದು. Jesus said to him, ಯೇಸು ಅವನಿಗೆ ಕರೆದ್ರು, today your family is saved. ನಿನ್ನ ಕುಟುಂಬ ರಕ್ಷಣೆ ಹೊಂದಿದೆ. A woman had a complaint of bleeding for 12 years. ಆ ಮಹಿಳೆಗೆ 12 ವರ್ಷದಿಂದ ರಕ್ತಸ್ರಾವ ಇತ್ತು. By faith she touched Jesus. ವಿಶ್ವಾಸದ ಮೂಲಕ ಅವಳಿಗೆ ಮುಟ್ಟಿದ್ಲು. Now touch him by your faith. ನಿಮ್ಮ ವಿಶ್ವಾಸದಲ್ಲಿ ಯೇಸುವನ್ನು ಮುಟ್ಟಿ. Jesus heals you. ಯೇಸು ನಿಮಗೆ ಸೌಖ್ಯ ಕೊಡ್ತಾರೆ. That woman was crying for her sin. ಆ ಮಹಿಳೆ ತಮ್ಮ ಪಾಪಕ್ಕಾಗಿ ಅಳ್ತಾ ಇದ್ಲು. Jesus said, your sins are forgiven. ಯೇಸು ಹೇಳಿದ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. He forgives. ಅವರು ಸೌಖ್ಯ ಪಡಿಸ್ತಾರೆ. If you take a decision not to commit sin again. ನೀವು ನಿರ್ಧಾರ ತಗೊಳ್ಳಿ, ಮತ್ತೊಮ್ಮೆ ಪಾಪ ಮಾಡೋಲ್ಲ. Oh, lift up our hands. ಎರಡು ಕರಗಳನ್ನು ಮೇಲೆತ್ತಿ Let us sing. ನಾವೀಗ ಹಾಡೋಣ. Welcome him. ವೆಲ್ಕಮ್, ಸ್ವಾಗತಿಸೋಣ. Hallelujah. ಯಾಕೋಬನ ದೇವರೇ ನಿನಗೆ ಆರಾಧನೆ ಆರಾಧನೆ. ಅಬ್ರಹಾಮನ ದೇವರೇ ನಿನಗೆ ಚಪ್ಪಾಳೆ ತಟ್ಟುತ್ತಾ ಆರಾಧನೆ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ. ಇಸಕನ ದೇವರೇ ನಿನಗೆ ಆರಾಧನೆ. ಇಸಕನ ದೇವರ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ ಯಾಕೋಬಿನ ದೇವರೇ ನಿನಗೆ ಆರಾಧನೆ ಆರಾಧನೆ.
ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ದೇವಾದಿ ದೇವರು ನಮ್ಮ ಮಧ್ಯೆ, ಸೌಖ್ಯದಾಯಕ ಯೇಸು ನಮ್ಮ ಮಧ್ಯೆ, ವಾಕ್ಯವಾದ ದೇವರು ನಮ್ಮ ಮಧ್ಯೆ. ಆರಾಧಿಸೋಣ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕರಗಳನ್ನೆತ್ತಿ ಸ್ತುತಿಸಿ, ಎಲ್ಲರೂ ಸ್ತುತಿಸಿ. ಆಶ್ಚರ್ಯ Jesus is present in this sacrament. ಯೇಸು ಈ ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿದ್ದಾರೆ. Many of you can see the face of Jesus in this sacrament. ತುಂಬಾ ಮಂದಿ ಪರಮ ಪ್ರಸಾದದಲ್ಲಿ ಯೇಸುವಿನ ಮುಖವನ್ನು ನೋಡ್ತಾ ಇದ್ದೀರಾ. Our faith will enable us to recognize Jesus who is present in the sacrament. ಈ ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಯೇಸುವನ್ನು ನಮ್ಮ ವಿಶ್ವಾಸದ ಮೂಲಕ ನಾವು ನೋಡ್ತಾ ಇದ್ದೀವಿ. Now our faith enables us to recognize him. ಆ ಯೇಸುವನ್ನು ಈಗ ನಾವು ಗುರುತಿಸಲ್ಪಡುತ್ತೀವಿ ನಮ್ಮ ವಿಶ್ವಾಸದ ಮೂಲಕ. I request all of you, please read the word of God every day. ನಾನು ನಿಮಗೆ ಎಲ್ಲರಿಗೂ ಕೇಳಿಕೊಳ್ತೀನಿ, ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಿ. Inside the Bible you will see the face of Jesus. ಆ ಬೈಬಲಿನ ಒಳಗಡೆ ದೇವರ ಯೇಸುವಿನ ಮುಖವನ್ನು ನೀವು ನೋಡ್ತೀರಾ. Your faith will enable you to recognize Jesus who is there in the Bible. ನಿಮ್ಮ ವಿಶ್ವಾಸ ಆ ದೇವರ ವಾಕ್ಯದಲ್ಲಿರುವ ಯೇಸುವನ್ನು ನೋಡಲು ನಿಮಗೆ ಮುಖ ನೋಡಲಾಗುತ್ತೆ. The word is present, Jesus is present. ಎಲ್ಲಿ ದೇವರ ವಾಕ್ಯ ಇದೆಯೋ ಅಲ್ಲಿ ಯೇಸು ಇದ್ದಾರೆ. Take a decision right now. ಈಗ ಒಂದು ನಿರ್ಧಾರ ತಗೊಳ್ಳಿ. I will read at least one page from the New Testament every day. ನಾನು ಪ್ರತಿನಿತ್ಯ ಒಂದು ಪುಟವನ್ನು ಹೊಸ ಒಡಂಬಡಿಕೆಯಿಂದ ಓದುತ್ತೇನೆ. That will help us to grow in faith. ಅದು ನಮಗೆ ವಿಶ್ವಾಸದಲ್ಲಿ ಬೆಳೆಯಲು ಸಹಾಯವಾಗುತ್ತೆ. Help us to increase in faith. ನಮ್ಮ ವಿಶ್ವಾಸ ಹೆಚ್ಚಿಸಲು ಕಾರಣವಾಗುತ್ತೆ. That will help us to recognize the face of Jesus. ಯೇಸುವಿನ ಮುಖವನ್ನು ಈ ಪ್ರಸಾದದಲ್ಲಿ ನೋಡಲು ಸಾಧ್ಯವಾಗುತ್ತೆ. In the sacrament and in the word. ಸಂಸ್ಕಾರಗಳಲ್ಲಿ ಮತ್ತು ದೇವರ ವಾಕ್ಯದಲ್ಲಿ. Through that presence, ಆತನ ಪ್ರಸನ್ನತೆಯ ಮೂಲಕ you will get 5 blessings. ನಿಮಗೆ 5 ಆಶೀರ್ವಾದಗಳು. To receive these 5 blessings, ಈ 5 ಆಶೀರ್ವಾದಗಳು bring Jesus into your life ಯೇಸುವನ್ನು ನಿಮ್ಮೊಳಗಡೆ ತರಲು by the word of God ದೇವರ ವಾಕ್ಯದ ಮೂಲಕ and be a doer of the word of God. ಮತ್ತು ದೇವರ ವಾಕ್ಯವನ್ನು ಕಾರ್ಯಪ್ರವೃತ್ತಿಯಲ್ಲಿ ತೋರಿಸುವುದರ ಮೂಲಕ Then your faith will do miracles in your life. ನಿಮ್ಮ ವಿಶ್ವಾಸ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತೆ. And after seeing the face of Jesus, directly ask him whatever you want. ದೇವರ ಆ ಮುಖವನ್ನು ನೋಡಿ ನಿಮಗೆ ಏನೆಲ್ಲ ಬೇಕು ಅದನ್ನು ನೀವು ನೇರವಾಗಿ ಕೇಳಬಹುದು. Ask, you shall receive. ಕೇಳಿರಿ, ನಿಮಗೆ ಸಿಗುವುದು. So Jesus is present here. ಯೇಸು ಇಲ್ಲಿದ್ದಾರೆ. Ask now what you want. ಏನು ನಿಮಗೆ ಬೇಕು ಕೇಳಿರಿ. And ask for other people what they want. ಬೇರೆಯವರಿಗೆ ಏನು ಬೇಕು ಅದನ್ನು ಕೇಳಿರಿ. Right now, the contemporary of the Lord brings it into existence right now. ಯೇಸುವಿನ ಪ್ರಸನ್ನತೆಯ ಮೂಲಕ ಇಲ್ಲಿ ಆಶೀರ್ವಾದ ಅಸ್ತಿತ್ವದ ಮೂಲಕ ವರದಾನಗಳು ಲಭ್ಯವಾಗ್ತಾ ಇವೆ. Place your right hand, lift up your right hand. ನಿಮ್ಮ ಬಲಗೈಯನ್ನು ಮೇಲೆತ್ತಿ.
Oh, let the Lord bless your right hand. ನಿಮ್ಮ ಈ ಬಲಗೈಯನ್ನು ದೇವರು ಆಶೀರ್ವದಿಸಲಿ. Let the Lord bless your right hand. ನಿಮ್ಮ ಬಲಗೈಯನ್ನು ದೇವರು ಆಶೀರ್ವದಿಸಲಿ. And let your hands be very powerful. ನಿಮ್ಮ ಈ ಬಲಗೈಗಳು ಅಭಿಷೇಕವಾಗಲಿ. Your hands are the hands of Jesus. ನಿಮ್ಮ ಕರಗಳು ಯೇಸುವಿನ ಕರಗಳು. Your hands are the hands of Jesus. ನಿಮ್ಮ ಕರಗಳು ಯೇಸುವಿನ ಕರಗಳಲ್ಲಿವೆ. Your tongue is the tongue of Jesus Christ. ನಿಮ್ಮ ನಾಲಿಗೆ ಯೇಸುವಿನ ನಾಲಿಗೆಯಾಗಿದೆ. Whatever you say with that tongue in the name of Jesus, that will happen. ಆ ನಾಲಿಗೆಯಲ್ಲಿ ಯೇಸು ನಾಮದಲ್ಲಿ ಅಂತ ಹೇಳಿ ಅದು ಆಗುತ್ತೆ. By faith, if you lay your hand on the sick and sick will recover. ನೀವು ವಿಶ್ವಾಸದಲ್ಲಿ ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಸೌಖ್ಯವಾಗುತ್ತೆ. Just place your hand on your own disease. ನಿಮ್ಮ ದೇಹದಲ್ಲಿರುವ ರೋಗದ ಮೇಲೆ ಕೈ ಇಡಿ. Mark 16:17. ಮಾರ್ಕ್ 16:17. You will lay your believers will lay their hand in the name of Jesus on the sick. ವಿಶ್ವಾಸಿಗಳು ರೋಗಿಗಳ ಮೇಲೆ ಕೈ ಇಟ್ಟಾಗ And this sign will be attached to them. ಈ ಸಂಕೇತ ಅವರಿಗೆ ಸಿಗುವುದು. The sickness will be healed. ರೋಗ ಸೌಖ್ಯವಾಗುವುದು. This is a promise. ಇದು ವಾಗ್ದಾನ. And this is a part of our faith. ಇದು ನಮ್ಮ ವಿಶ್ವಾಸದ ವಾಗ್ದಾನ. Christ is our contemporary. ಯೇಸು ನಮ್ಮ ಮಧ್ಯೆ ಇದ್ದಾರೆ. Place that hand on your sickness right now. ಆ ಕೈಯನ್ನು ರೋಗ ಇರುವ ಸ್ಥಳದಲ್ಲಿ ಇಟ್ಟು ಪ್ರಾರ್ಥಿಸು. It will disappear in the name of Jesus. ಯೇಸು ನಾಮದಲ್ಲಿ ಅದು ಬಿಟ್ಟು ಹೋಗುತ್ತೆ. And if you have a problem in the family, look to him. Jesus would say, today this family is saved. ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದ್ರೆ ಯೇಸು ಹೇಳ್ತಾರೆ, ಇವತ್ತು ಈ ಕುಟುಂಬ ರಕ್ಷಿಸಲ್ಪಟ್ಟಿದೆ. Believe in the Lord. ಯೇಸುವಿನ ವಿಶ್ವಾಸಿಸು. You and your family will be saved. ನೀನು ಮತ್ತು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. All those who believe in God through Jesus Christ, Jesus is able to save them completely. ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸಿಸಿ ತಂದೆಯಾದ ದೇವರಲ್ಲಿ ವಿಶ್ವಾಸವಿಡುತ್ತಾರೋ ಯೇಸು ಅವರಿಗೆ ಸಂಪೂರ್ಣ ಸೌಖ್ಯ ಕೊಡ್ತಾರೆ. Jesus is sufficient for me. ಯೇಸು ನನಗೆ ಸಾಕು. I don't want any other worship ನನಗೆ ಬೇರೆ ಯಾವುದು ಬೇಡ other than the worship of Jesus. ಯೇಸುವನ್ನು ಆರಾಧಿಸುತ್ತೇನೆ. I don't want to love any other God other than Jesus Christ. ನಾನು ಬೇರೆ ದೇವರನ್ನು ವಿಶ್ವಾಸಿಸಲ್ಲ, ಯೇಸುವನ್ನು ವಿಶ್ವಾಸಿಸ್ತೀನಿ. There is no God other than Jesus Christ. ಯೇಸು ಬಿಟ್ಟು ಬೇರೆ ದೇವರಿಲ್ಲ. Jesus is sufficient for me. ಯೇಸು ನನಗೆ ಸಾಕು. For my healing, Jesus is sufficient. ನನ್ನ ಸೌಖ್ಯಕ್ಕೆ ಯೇಸು ಸಾಕು. For my health and wealth, Jesus is sufficient. ನನ್ನ ಆರೋಗ್ಯಕ್ಕೆ ಯೇಸು ಸಾಕು. My faith in Jesus is sufficient for me. ನನ್ನ ವಿಶ್ವಾಸ ಯೇಸುವಿನಲ್ಲಿ ನನಗೆ ಸಾಕು. For my eternal life, this faith is sufficient for ನನ್ನ me. ನಿತ್ಯ ಜೀವಕ್ಕೆ ಈ ವಿಶ್ವಾಸ ಸಾಕು. Place your hand on your chest ನಿನ್ನ ಕರವನ್ನು ಹೃದಯದ ಮೇಲೆ ಇಡು. or on your disease. ನಿನ್ನ ಆ ರೋಗದ ಮೇಲೆ ಇಡು. In the name of Jesus. ಯೇಸು ನಾಮದಲ್ಲಿ. Jesus of Nazareth. ಯೇಸು ನಾಮದಲ್ಲಿ. We all pray together. ನಜರೇತಿನ ಯೇಸು ನಾಮದಲ್ಲಿ ಎಲ್ಲರೂ ಒಟ್ಟಿಗೆ For the ಪ್ರಾರ್ಥಿಸ್ತೀವಿ. healing of all the sick. ಎಲ್ಲ ರೋಗಗಳ ಸೌಖ್ಯ. Now all the priests who are standing here, extending the hands over the people and pray. ಎಲ್ಲಾ ಗುರುಗಳು ಎದ್ದು ನಿಂತು ನಿಮ್ಮ ಕರಗಳನ್ನು ಜನರತ್ತ ಚಾಚಿ ಈಗ ಪ್ರಾರ್ಥಿಸಿ. Now we all extend our hands and pray. ನಮ್ಮ ಕರಗಳನ್ನು ಜನರತ್ತ ಚಾಚಿ ನಾವು ಪ್ರಾರ್ಥಿಸೋಣ. Jesus, you have said by faith, if you lay your hands on the sick and sick will recover. ಯೇಸುವೇ ನೀವು ಹೇಳಿದ್ರೆ ವಿಶ್ವಾಸದಲ್ಲಿ ಕರಗಳನ್ನು ನಾವು ಇಟ್ಟಾಗ ಆ ರೋಗಿಗಳು ಸೌಖ್ಯ ಹೊಂದುವರು. Jesus, we believe in your words. ಯೇಸುವೇ ನಿಮ್ಮ ವಾಕ್ಯದಲ್ಲಿ ನಂಬಿಕೆ ಇಡ್ತೀವಿ. We believe in you and trust in you. ನಾವು ನಿಮ್ಮಲ್ಲಿ ನಂಬಿಕೆ ಇಡ್ತೀವಿ, ವಿಶ್ವಾಸಿಸ್ತೀವಿ. Let all the bad spirit of sickness get out of your body. ಎಲ್ಲ ಅಂಧಕಾರ ಶಕ್ತಿಗಳು ರೋಗಗಳು ಬಿಟ್ಟು ಹೋಗಲಿ. Let your tumor be healed. ನಿಮ್ಮ ಟ್ಯೂಮರ್ಗಳು ಬಿಟ್ಟು ಹೋಗಲಿ. Let your pain in the body disappear. ನಿಮ್ಮ ಎಲ್ಲಾ ರೋಗಗಳು ನೋವುಗಳು ಬಿಟ್ಟು ಹೋಗಲಿ. Let your mental diseases be healed. ನಿಮ್ಮ ಮಾನಸಿಕ ಒತ್ತಡಗಳು ರೋಗಗಳು ಬಿಟ್ಟು ಹೋಗಲಿ. Let your desire for committing sin depart from you. ನಿಮ್ಮಲ್ಲಿರುವ ಆ ಆಸೆ, ಪಾಪ ಮಾಡುವ ಆಸೆ ಬಿಟ್ಟು ಹೋಗಲಿ. Let your families be healed. ಎಲ್ಲಾ ಕುಟುಂಬಗಳು ಯೇಸು ನಮ್ಮಲ್ಲಿ ಸೌಖ್ಯ ಹೊಂದಲಿ. Disunity in the family be healed. ಕುಟುಂಬದಲ್ಲಿರುವ ಸಮಸ್ಯೆಗಳು ಯೇಸು ನಮ್ಮಲ್ಲಿ ನಿವಾರಣೆ ಆಗಲಿ. Let the demonic forces be crushed down at the feet of Jesus. ಎಲ್ಲ ದೆವ್ವ ಶಕ್ತಿಗಳು ಯೇಸುವಿನ ಪಾದ ಬುಡದಲ್ಲಿ ಚಚ್ಚಲ್ಪಡಲಿ. Now we pray with one heart and mind. ನಾವು ಒಂದೇ ಹೃದಯದಲ್ಲಿ ಪ್ರಾರ್ಥಿಸೋಣ. Jesus, heal everybody. ಯೇಸುವೇ, Jesus, save everybody. ದೇವ ಎಲ್ಲರೂ ರಕ್ಷಿಸು. Lord, touch them. ಎಲ್ಲರನ್ನು ಸ್ಪರ್ಶಿಸು. There are 11 people who have some tumor in the body. They are being healed right now. 11 ಮಂದಿಯ ದೇಹದಲ್ಲಿರುವ ಟ್ಯೂಮರ್ಗಳು ಬಿಟ್ಟು ಹೋಗಿವೆ. Now all of us put our hand on our chest like in the form of cross. ನಾವು ಎರಡು ಕರಗಳನ್ನು ನಮ್ಮ ಈ ಹೃದಯದ ಮೇಲೆ ಇಡೋಣ. And look to Jesus. ಯೇಸುವನ್ನು ನೋಡೋಣ. 11 persons are healed of their tumor in the body. 11 ಮಂದಿಗೆ ದೇಹದಲ್ಲಿರುವ ಗಡ್ಡೆ ಬಿಟ್ಟು ಸೌಖ್ಯವಾಗಿದೆ. Hallelujah. Hallelujah. There are 2 people getting power to walk.
ಇಬ್ಬರು ವ್ಯಕ್ತಿಗಳಿಗೆ ನಡೆಯುವ ಶಕ್ತಿ ಕೊಡ್ತಾ ಇದ್ದಾರೆ. There are 24 people who are getting some blessing in their mind to get out of their depression. 24 ಮಂದಿಗೆ ತಮ್ಮ ಮಾನಸಿಕ ಒತ್ತಡದಿಂದ ಹೊರಗಡೆ ಬರಲು ಶಕ್ತಿ ಸಿಗ್ತಾ ಇದೆ. We all are co-workers of Jesus Christ. ನಾವು ಯೇಸುವಿನ ಎಲ್ಲ ಸಹವರ್ತಿಗಳು. 1 Corinthians chapter 3 verse 9. 1 ಕೊರಿಂಥ 3:9 ಹೇಳುತ್ತೆ, We are co-workers of Jesus Christ. ನಾವು ಯೇಸುವಿನ ಸಹವರ್ತಿಗಳು. Verse 10 says, you are the field of God and house of God. 10 ವಾಕ್ಯ ಹೇಳುತ್ತೆ, ನೀವು ಮಕ್ಕಳು, ದೇವರ ಮಕ್ಕಳು, ದೇವರ ಮನೆಯಾಗಿದ್ದೀರಿ. We are only co-workers of Jesus Christ. ನಾವು ಅವರ ಸಹವರ್ತಿಗಳು. Bishops and priests and preachers ಧರ್ಮಾಧ್ಯಕ್ಷರು, ಗುರುಗಳು ಮತ್ತು ಪ್ರಬೋಧಕರು are co-workers of Jesus Christ. ನಾವು ಯೇಸುವಿನೊಂದಿಗೆ ಸಹಕರಿಸುವವರು. And now we pray ನಾವು ಈಗ ಪ್ರಾರ್ಥಿಸುತ್ತೇವೆ because Jesus is praying for you. ಯೇಸು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. Hallelujah. Hallelujah. There are 3 diabetic patients are being healed. 3 ನಮ್ಮಲ್ಲಿರುವ ಡಯಾಬಿಟಿಕ್ ಪೇಷಂಟ್ಗಳು ಸೌಖ್ಯ ಹೊಂದ್ತಾ ಇದ್ದಾರೆ. 8 persons getting power to conceive. 8 ಜನರಿಗೆ ಸಂತಾನ ಭಾಗ್ಯವನ್ನು ದೇವರು ಕೊಡ್ತಾ ಇದ್ದಾರೆ. More than 1,000 people getting power to read the word of God daily. 1,000 ಜನರಿಗೆ ದೇವರ ವಾಕ್ಯ ಪ್ರತಿನಿತ್ಯ ಓದುವ ಶಕ್ತಿ ಸಿಗ್ತಾ ಇದೆ. More than 2,500 people getting power to see the face of Jesus in the word of God. 2,500 2,500 ಜನರಿಗೆ ದೇವರ ವಾಕ್ಯದಲ್ಲಿ ಯೇಸುವಿನ ಮುಖ ಕಾಣುವ ಭಾಗ್ಯ ಸಿಗುತ್ತೆ. Hallelujah. 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 Now we all stand up in the name of Jesus. ನೀವೆಲ್ಲರೂ ಯೇಸು ನಾಮದಲ್ಲಿ ಎದ್ದು ನಿಲ್ಲಿ. Now we pray for anointing of the Holy Spirit. ನೀವೀಗ ಪರಿಶುದ್ಧ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ. Now the power of the Lord will come upon you. ಈಗ ದೇವರ ಶಕ್ತಿ ನಿಮ್ಮಲ್ಲಿ ಇಳಿದು ಬರುತ್ತೆ. All the promises in the Bible will be fulfilled when the power of the Holy Spirit overshadows. ಈಗ ದೇವರ ವಾಗ್ದಾನಗಳು ನಿಮ್ಮಲ್ಲಿ ನಡೆಯುತ್ತಾ ಇವೆ. Now power of the Holy Spirit overshadows. ಆ ದೇವರ ಪರಿಶುದ್ಧ ಆತ್ಮರ ಶಕ್ತಿ ಇಳಿದು ಬರ್ತಾ ಇದೆ. Jesus gives you baptism with the fire and the spirit. ದೇವರು ನಿಮಗೆ ಅಗ್ನಿ ಅಭಿಷೇಕವನ್ನು ಕೊಡ್ತಾ ಇದ್ದಾರೆ. And what hope that you have in Jesus Christ, that will be fulfilled through the anointing of the Holy Spirit. ನಿಮ್ಮಲ್ಲಿ ಯಾವ ಆ ಒಂದು ಭರವಸೆ ಇದೆ, ಅದು ಅಭಿಷೇಕದ ಮೂಲಕ ಆಶೀರ್ವಾದವಾಗುತ್ತೆ. Now Father Franklin prepares you for receiving the anointing of the Holy Spirit. ಗುರುಗಳು ನಿಮಗಾಗಿ ಫಾದರ್ ಫ್ರಾಂಕ್ಲಿನ್ ಸಿದ್ಧಪಡಿಸ್ತಾ ಇದ್ದಾರೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ, ಯೇಸುವೆ, ನಿಮ್ಮ ಆತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ, ಬಲಪಡಿಸಿರಿ. ಯೇಸುವೆ, ಯೇಸುವೆ, ದಾಹಗೊಂಡವರಿಗೆ ಜೀವಜಲ ಎಂದು ನುಡಿದಿದ್ದೀರಿ. ಆ ಜೀವಜಲವನ್ನು ನನ್ನ ಮೇಲೆ ಕಳುಹಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. 2 ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ನಾವು ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾಗಿ Hallelujah, 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 ಗಟ್ಟಿಯಾಗಿ ಜೋರಾಗಿ hallelujah, 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 hallelujah. Hallelujah, hallelujah. ನರ ರಕ್ಷೆಗೆ ನರನಾದೆಯ, ನರ ರಕ್ಷೆಗೆ ನರನಾದೆಯ, ನನ್ನಲ್ಲಿ ಬಂದು ವಾಸ ಮಾಡಲು ರೊಟ್ಟಿಯಾದೆಯ, ನನ್ನಲ್ಲಿ ಬಂದು ವಾಸ ಮಾಡಲು ರೊಟ್ಟಿಯಾದೆಯ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ. ಬಾನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ. ಎಲ್ಲರೂ ಭಾನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ.
ರಕ್ಷೆಗೆ ನರನಾದೆಯ, ನರ ರಕ್ಷೆಗೆ ನರನಾದೆಯ. ನನ್ನಲ್ಲಿ ಬಂದು ವಾಸ ಮಾಡಲು ರೊಟ್ಟಿಯಾದೆಯ, ನನ್ನಲ್ಲಿ ಬಂದು ವಾಸ ಮಾಡಲು ರೊಟ್ಟಿಯಾದೆಯ. ಕೈಗಳನ್ನು ಬೀಸಿ. ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ದೇವರಿಗೆ. ಎಲ್ಲರೂ ಬಾನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ. ಗಟ್ಟಿಯಾಗಿ. ಬಾನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ. ನನ್ನ ರಕ್ಷೆಗೆ ನರನಾದೆಯ, ನರ ರಕ್ಷೆಗೆ ನರನಾದೆಯ. ನನ್ನಲ್ಲಿ ಬಂದು ವಾಸ ಮಾಡಲು ರೊಟ್ಟಿಯಾದೆಯ, ನನ್ನಲ್ಲಿ ಬಂದು ವಾಸ ಮಾಡಲು ರೊಟ್ಟಿಯಾದೆಯ. ಕೈ ಬಿಸುತ್ತಾ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ಎಲ್ಲರೂ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ. ಎಲ್ಲರೂ ಆರಾಧಿಸೋಣ. ಆರಾಧನೆ ನನ್ನ ದೇವನಿಗೆ, ಮತ್ತೊಮ್ಮೆ ಹೃದಯದಿಂದ ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ಚಪ್ಪಾಳೆ ತಟ್ಟುತ್ತಾ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ. ಎಲ್ಲರೂ ಆರಾಧನೆ ನನ್ನ ಗಟ್ಟಿಯಾಗಿ ಮಹಿಮೆ ಪಡಿಸೋಣ. ಆರಾಧನೆ ನನ್ನ ಯೇಸುವಿಗೆ, ಇದೋ ದೇವಾದಿ ದೇವ ಆರಾಧನೆ ನಮ್ಮ ವಾಕ್ಯವನ್ನು ಕಳಿಸಿ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ. Oh Lord, we worship you, we praise you, we thank you, we glorify you for the 50 years that you have given us. All glory, all honor for all the prayer leaders, for all the diocese. We praise you, we glorify you. ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಎಲ್ಲರೂ ಆರಾಧನೆ ಆರಾಧಿಸಿ ಹೃದಯದಿಂದ. ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ
Hallelujah, 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 hallelujah. Hallelujah, 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 hallelujah. Hallelujah. Praise the Lord. Hallelujah. Hallelujah. ದೇವರು ನಮ್ಮಲ್ಲಿ ತುಂಬಾ ಮಂದಿಯನ್ನು ಈ ಸಾಯಂಕಾಲ ಮುಟ್ತಾ ಇದ್ದಾರೆ. ರಿತೇಶ್ ಎಂಬ ಹೆಸರುಳ್ಳ ಹುಡುಗ, ವಿಕ್ಟೋರಿಯಾ ಎಂಬ ಹೆಸರುಳ್ಳ ಹುಡುಗಿ, ಮೋನಿಕಾ ನಿನ್ನ ಹೆಸರೆತ್ತು ದೇವರು ಕರೆಯುತ್ತಾ ಇದ್ದಾರೆ. ರಮೇಶ್ ಎಂಬ ಸಹೋದರ ನಿನ್ನನ್ನು ಮುಟ್ತಾ ಇದ್ದಾರೆ. ಸೈಮನ್ ನಿನ್ನನ್ನು ದೇವರು ಕರುಣಿಸ್ತಾ ಇದ್ದಾರೆ. ಟೆರೆನ್ಸ್ ನಿನ್ನ ಮೇಲೆ ದೇವರ ಶಕ್ತಿ ಇಳಿದು ಬರ್ತಾ ಇದೆ. ಫ್ರಾನ್ಸಿಸ್ ನಿನ್ನ ದುಃಖಗಳನ್ನು ದೇವರು ದೂರ ಮಾಡ್ತಾ ಇದ್ದಾರೆ. ಹೆಲೆನ್ ನಿನಗೆ ದೇವರು ಸೌಖ್ಯ ಕೊಡ್ತಾ ಇದ್ದಾರೆ. ಇದು ಗಂಟಲು ನೋವಿನಿಂದ ನರಳುತ್ತಿರುವ, ಗಂಟಲಲ್ಲಿ ಇರುವ ಕ್ಯಾನ್ಸರಿನಿಂದ ಒಬ್ಬ ವ್ಯಕ್ತಿಯನ್ನು ದೇವರು ಸೌಖ್ಯ ಕೊಡಿಸ್ತಾ ಇದ್ದಾರೆ. ಸುಮಾರು 52 ಮಂದಿಗೆ ಗಂಟಲಿನ ನೋವಿನಿಂದ ಸೌಖ್ಯ ಕೊಡ್ತಾ ಇದ್ದಾರೆ. ಕುತ್ತಿಗೆ ಮೇಲಿರುವ ಗಡ್ಡೆ ಕಾಯಿಲೆಯಿಂದ 72 ಜನರಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. ಕಣ್ಣಿನ ಗಡ್ಡೆ, ಕಣ್ಣು ಸರಿ ಕಾಣಿಸ್ತಾ ಇಲ್ಲ ಅಂತ 102 ಮಂದಿಗೆ ಈ ಸಾಯಂಕಾಲ ಈ ಆರಾಧನೆಯಲ್ಲಿ ಆ ಕಣ್ಣಿನ ಮೇಲೆ ದೇವರ ವಾಕ್ಯದ ಶಕ್ತಿ ಇಳಿದು ಬಂದಿದೆ. ಹಾಲೆಲೂಯಾ, 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 ಹಾಲೆಲೂಯಾ. ಅಥ್ರೈಟಿಸ್ ಕಾಯಿಲೆಯಿಂದ ನರಳುತ್ತಿರುವ 15 ಜನರ ಮೇಲೆ ದೇವರ ಶಕ್ತಿ ಈ ಸಾಯಂಕಾಲ ಇಳಿದು ಬರ್ತಾ ಇದೆ. ಒಂದು ಯುವ ಗುರು ರೋಗದಲ್ಲಿ ಇದ್ದೀಯಾ, ನೀನು ಬಲಿ ಅರ್ಪಿಸುವಾಗ 10 ಬಲಿ ಅರ್ಪಿಸುವುದನ್ನು ದೇವರು ತೋರಿಸ್ತಾ ಇದ್ದಾರೆ. ನೀನು ಆ ಚಾಲೀಸನ್ನು ಎತ್ತುವಾಗ ಅಳುವುದನ್ನು ದೇವರು ತೋರಿಸ್ತಾ ಇದ್ದಾರೆ. ಈ ಆರಾಧನೆಯಲ್ಲಿ ದೇವರು ನಿನ್ನ ಗುರು ಜೀವನವನ್ನು ಸ್ಪರ್ಶಿಸಿ ಅವರಿಗಾಗಿ ಜೀವಿಸುವಂತೆ ನಿನ್ನನ್ನು ಮೇಲೆ ಬೀಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಡೆನಿಸ್ ಎಂಬ ಸಹೋದರನನ್ನು ದೇವರು ಆಶೀರ್ವದಿಸ್ತಾ ಇದ್ದಾರೆ. ಜೇಕಬ್ ಎಂಬ ಸಹೋದರನನ್ನು ದೇವರು ಮುಟ್ತಾ ಇದ್ದಾರೆ. ಜೆರೋಮ್ ಎಂಬ ಸಹೋದರನನ್ನು ದೇವರು ಮುಟ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲಗಾಲಿನಲ್ಲಿ ನೋವಿತ್ತು, ಆಕ್ಸಿಡೆಂಟ್ ಆಗಿ ತೊಡೆಯ ಭಾಗದಲ್ಲಿ ಆ ನೋವನ್ನು ಯೇಸು ಇವತ್ತು ನಮ್ಮ ಮಧ್ಯೆ 22 ಮಂದಿಯಿಂದ ತೆಗೆದಾಕ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿದ್ದೆಯಲ್ಲಿ ಕೆಟ್ಟ ಕನಸುಗಳು, ದೆವ್ವದ ಕನಸುಗಳು, ಹಾವಿನ ಕನಸುಗಳು ಬರುವ ಸುಮಾರು ನಮ್ಮಲ್ಲಿ 752 ಮಂದಿಗೆ ಸುಖ ನಿದ್ದೆಯನ್ನು ದೇವರು ಈ ಸಾಯಂಕಾಲ ಆಶೀರ್ವದಿಸ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರದೀಪ್ ಎಂಬ ಸಹೋದರ, ನಿನ್ನ ದೇಹದಲ್ಲಿರುವ ಚರ್ಮದ ಕಾಯಿಲೆಯನ್ನು ಈ ಸಾಯಂಕಾಲ ಸುವಾರ್ತೆ ಸಾರುವ ಮಗನು ನೀನಾಗಿದ್ಯಾ, ಅದನ್ನು ಬಿಡುಗಡೆಗೊಳಿಸುವುದನ್ನು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಾಜ್ ಎಂಬ ಸಹೋದರ, ನಿನ್ನನ್ನು ದೇವರು ಸ್ಪರ್ಶಿಸುವುದನ್ನು ತೋರಿಸ್ತಾ ಇದ್ದಾರೆ. ಪೌಲೋಸ್, ನಿನ್ನ ಜೀವನದಲ್ಲಿರುವ ಎಲ್ಲಾ ಕೊರತೆಗಳನ್ನು ದೇವರು ನೀಗಿಸ್ತಾ ಇರುವ ಹೆಸರೆತ್ತಿ ಕರೀತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮಲ್ಲಿ ತುಂಬಾ ಮಂದಿಗೆ ಒಂದು ಒಳ್ಳೆಯ ಪಾಪ ನಿವೇದನೆಯ ಮಾಡುವ ಶಕ್ತಿಯನ್ನು ದೇವರು ಈ ಧ್ಯಾನದಲ್ಲಿ ಕರುಣಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕಥೋಲಿಕ ಸಭೆಯಲ್ಲಿ ವಿಶ್ವಾಸ ಕಳೆದುಕೊಂಡ ಸುಮಾರು 1500ಕ್ಕಿಂತಲೂ ಅಧಿಕ ಮಕ್ಕಳ ವಿಶ್ವಾಸವನ್ನು ಸಂಸ್ಕಾರಗಳಲ್ಲಿ, ದೇವರ ವಾಕ್ಯದಲ್ಲಿ, ಪವಿತ್ರ ಸಭೆಯಲ್ಲಿ ಬಲಪಡಿಸ್ತಾ ಇದ್ದಾರೆ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿರಾಶೆ, ಚಿಂತೆಯಲ್ಲಿ ಜುಗುಪ್ಸೆಗೊಂಡು ಜೀವನ ಎಂಡ್ ಆಗಿದೆ, ಇನ್ನು ಮುಂದೆ ದಾರಿ ಕಾಣ್ತಾ ಇಲ್ಲ ಎನ್ನುವ ಸುಮಾರು 172 ಮಂದಿಗೆ ಈ ಸಾಯಂಕಾಲ ಯೇಸು ಬೆಳಕಾಗಿ ನಿಮ್ಮ ಜೀವನದಲ್ಲಿ ಬಂದು ಸಾಲ ಸೋಲಿನಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಮ್ಮೆ 2 ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೋರಾಗಿ ಪವಿತ್ರಾತ್ಮರ ಶಕ್ತಿಗಾಗಿ, ದೇವರ ಕರುಣೆಗಾಗಿ, ದೇವರ ಕರುಣೆಗಾಗಿ, ದೇವರ ವಿಶೇಷ ಆಶೀರ್ವಾದಕ್ಕಾಗಿ ಇದೋ ವಾಕ್ಯ ಶಕ್ತಿ ಮಾಡ್ತಾ ಇದೆ, ವಾಕ್ಯ ಕೆಲಸ ಮಾಡ್ತಾ ಇದೆ. ಈ ಪರಮ ಪ್ರಸಾದದ ಮೂಲಕ ದೇವರ ಶಕ್ತಿ, ದೇವರ ವಾಕ್ಯ, ಆ ಸ್ವರ್ಗ ತೆರೆಯಲ್ಪಟ್ಟಿದೆ. ನಮ್ಮ ಮೇಲೆ ಅವರ ವರದಾನಗಳು ಈ ಸಾಯಂಕಾಲ ಈ ಕಾಂಪೌಂಡ್ ಇಂದ ಹೋಗುವಾಗ ಎಲ್ಲ ರೋಗ, ಬಾಧೆ, ನಿರಾಶೆ, ಚಿಂತೆ, ದುಃಖ, ನೋವುಗಳು ಬಿಟ್ಟು ಸುಟ್ಟು ಬುದಿಯಾಗಿವೆ. ಯೇಸು ನಾಮದಲ್ಲಿ ಅದ್ಭುತಗಳು ನಡೀತಾ ಇವೆ. ಯೇಸು ನಾಮದಲ್ಲಿ ದೇವರ ವಾಕ್ಯದ ಶಕ್ತಿ ಕೆಲಸ ಮಾಡ್ತಾ ಇದೆ. ಹರಿ 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 ಶರಿ ಹರಿ 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 ಶರಿ ಹರಿ 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 ಶರಿ ಹರಿ 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 ಹರಿ
ಎರಡು ಕರಗಳನ್ನು ಹೃದಯದ ಮೇಲೆ ಇಡೋಣ. ಕಣ್ಣುಗಳು ಮುಚ್ಚಿ ಆ ದೇವರು ನಮ್ಮ ಮಧ್ಯೆ ಇದ್ದಾರೆ. ಅವರು ಕೈ ಬಿಡುವ ದೇವರು ಅಲ್ಲ. ಎಲ್ಲರೂ ಕೈ ಬಿಟ್ಟಿರಬಹುದು. ಗಂಡ ಕೈ ಬಿಟ್ಟಿರಬಹುದು, ಹೆಂಡತಿ ಕೈ ಬಿಟ್ಟಿರಬಹುದು, ಮಕ್ಕಳು ಕೈ ಬಿಟ್ಟಿರಬಹುದು. ನಿನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದಾರೆ. ಕುಟುಂಬ ಕೈ ಬಿಟ್ಟಿದೆ. ಆ ಸಾಲದಲ್ಲಿ ಬಿದ್ದು ಹೋಗಿದ್ದೀಯಾ, ದಾರಿ ಕಾಣ್ತಾ ಇಲ್ಲ. ಇದೋ ಮಾರ್ಗವಾಗಿ ಯೇಸು ನಿನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ಸತ್ಯವಾಗಿ ಯೇಸು ನಿನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ಜೀವವಾಗಿ ಯೇಸು ನಿನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ಆ ವಾಕ್ಯವನ್ನು ಕಳುಹಿಸಿ ಗುಣಪಡಿಸುವೆನು ಎನ್ನುವ ಯೇಸು ನಿನ್ನ ಪಕ್ಕದಲ್ಲಿದ್ದಾರೆ. ಭಯಪಡಬೇಡ, ಹೆದರಬೇಡ. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು, ಯೇಸು ನಿನ್ನ ಜೊತೆ ಇದ್ದಾರೆ. ಆತ ಒಳ್ಳೆಯ ಕುರುಬ, ಒಳ್ಳೆಯ ಮೇಷಪಾಲಕ. ಆ ಯೇಸುವಿನಲ್ಲಿ ವಿಶ್ವಾಸಿಸು. ಕೋರ್ಟ್ ಕೇಸ್ಗಳಿರಬಹುದು, ಬೈಬಲ್ ಹೇಳ್ತಾ ಇದೆ ಪವಿತ್ರಾತ್ಮ ನಿಮ್ಮ ಜೊತೆಗೆ ಇರ್ತಾರೆ. ಇವತ್ತು ಗುರುಗಳು ಹೇಳಿದ ಪ್ರಕಾರ ಆ ದೇವರ ವಾಕ್ಯದ ಶಕ್ತಿ ಇಟ್ ರೀಕ್ರಿಯೇಟ್ಸ್, ಅಲ್ಲಿ ಮತ್ತೆ ಸೃಷ್ಟಿಸಲ್ಪಡುತ್ತೆ. ನಿನ್ನ ಕೋರ್ಟ್ ಕೇಸುಗಳನ್ನು ಸಮರ್ಪಿಸು. ನಿನ್ನ ಜಾಗದ ಅವ್ಯವಸ್ಥೆ, ಆ ಎಲ್ಲ ಅವ್ಯವಸ್ಥೆಗಳನ್ನು, ಅಣ್ಣ ತಮ್ಮಂದಿರ ಮಧ್ಯೆ ಬಂದ ಆ ಸಂಕಟಗಳನ್ನು ಸಮರ್ಪಿಸು. ನಿನ್ನ ಉದ್ಯೋಗ ಸಮರ್ಪಿಸು. ಆ ಉದ್ಯೋಗದಲ್ಲಿ ಯಶಸ್ಸಿಲ್ಲ, ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ಇದೆ, ನಿರುದ್ಯೋಗ, ವೀಸಾ ಆಗ್ತಾ ಇಲ್ಲ, ಹೊರದೇಶದಲ್ಲಿದ್ದಾರೆ, ಕೆಲಸ ಇಲ್ಲ, ಎಲ್ಲ ಇಮಿಗ್ರೇಷನ್ ಪ್ರಾಬ್ಲಮ್, ವೀಸಾ ಪ್ರಾಬ್ಲಮ್, ಕೆಲಸ ಪ್ರಾಬ್ಲಮ್, ತುಂಬ ಸಮಸ್ಯೆಗಳಿವೆ. ನಿನ್ನ ಕಂಪನಿ, ನಿನ್ನ ವ್ಯಾಪಾರ ಆಗ್ತಾ ಇಲ್ಲ. ಸಹೋದರ, ಜೀವ ಕೊಟ್ಟ ದೇವರು, ಕಾಯುವ ದೇವರು, ಆ ದೇವರ ಮುಂದೆ ಕೈ ಒಡ್ಡಿದವರು ಮನುಷ್ಯನ ಮುಂದೆ ಕೈ ಒಡ್ಡಬೇಕಾಗಿಲ್ಲ. ಆ ದೇವರ ಮುಂದೆ ವಿಧೇಯರಾಗಿ ನಿಂತವರು ಬೇರೆಯವರ ಮುಂದೆ ನಿಲ್ಲಬೇಕಾಗಿಲ್ಲ. ಆ ದೇವರ ಮುಂದೆ ಮಂಡಿ ಹಾಕಿದವರು ಈ ಲೋಕ ಯಾರ ಮುಂದೆ ಮಂಡಿ ಹಾಕಬೇಕಾಗಿಲ್ಲ. ನಮ್ಮ ದೇವರು ಜೀವಿಸುವ ದೇವರು, ನಮ್ಮ ದೇವರು ಕೊಡುವ ದೇವರು, ನಮ್ಮ ದೇವರು ಆಶೀರ್ವದಿಸುವ ದೇವರು, ರಫಾ ಗುಣಪಡಿಸುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ಆ ದೇವರಿಗೆ ಸಮರ್ಪಿಸು. ತಲೆ ಮುಡಿಯಿಂದ ಪಾದದವರೆಗಿರೋ ಒಂದೊಂದು ಅಂಗಾಂಗಗಳನ್ನು ಸಮರ್ಪಿಸು. ಆ ದೇವರಿಗೆ ಮೊರೆ ಇಡು. ಮೋಶೆ 2 ಕರಗಳನ್ನೆತ್ತಿ ಪ್ರಾರ್ಥಿಸಿದಾಗ ಇಸ್ರಾಯೇಲ್ ಜನರಿಗೆ ಜಯ ಕೊಟ್ಟ ದೇವರು ಜೆರಿಕೋ ಪಟ್ಟಣ ಸ್ತುತಿಸುವಾಗ ಮುರಿದು ಬಿದ್ದ ಹಾಗೆ ಎಲ್ಲ ಸಂಕೋಲೆಗಳು, ಇಲ್ಲಿ ಬಂದ ಪ್ರತಿಯೊಬ್ಬರ ಕುಟುಂಬಗಳಲ್ಲಿನ ಸಂಕೋಲೆಗಳು, ಅವಿಶ್ವಾಸದ ಸಂಕೋಲೆಗಳು, ಬಂಧನದ ಸಂಕೋಲೆಗಳು, ಧೂಮಪಾನದ ಸಂಕೋಲೆಗಳು, ದುಶ್ಚಟದ ಸಂಕೋಲೆಗಳು, ನೀಲಿ ಚಿತ್ರ ನೋಡುವ ಸಂಕೋಲೆಗಳು, ಪಾಪದ ಸಂಕೋಲೆಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗುವ ಸಮಯ. 2 ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಯೇಸುವಿನ ನಾಮವನ್ನು ಕರೆಯಿರಿ. ಜೋರಾಗಿ ಯೇಸುವಿನ ನಾಮವನ್ನು ಕರೆಯಿರಿ. ಗಟ್ಟಿಯಾಗಿ ಹರಿ 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 ದೇವಾ, ಇದು ನಾವು ನಿಮ್ಮ ಸೇವಕರು. ಪೌಲ ಪೇತ್ರ ಬೋಧಿಸಿದಾಗ, ಪೌಲ ಶೀಲ ಬೋಧಿಸಿದಾಗ ಅದ್ಭುತಗಳನ್ನು ಮಾಡಿದ ದೇವರು, ಪ್ರವಾದಿಗಳ ಪಿತಾಮಹರ ಪ್ರಾರ್ಥನೆ ಆಲಿಸಿದ ದೇವರು, ಅಪೊಸ್ತಲರ ಪ್ರಾರ್ಥನೆ ಆಲಿಸಿದ ದೇವರು, ಪವಿತ್ರ ಸಭೆಯ ಪ್ರಾರ್ಥನೆ ಆಲಿಸುವ ದೇವರು. ಇದೋ ಈ ಕಥೋಲಿಕ ಪವಿತ್ರ ಸಭೆಯ ನಾವು ನಿಮ್ಮ ಮಕ್ಕಳು ನಿಮ್ಮ ಮುಂದೆ ನಿಂತು ಆರಾಧಿಸುವಾಗ ಈ ಮಕ್ಕಳ ಮೇಲೆ ಈ 50 ವರ್ಷಗಳ ಕಾಲ ಸುರಿದ ಸುರಿಮಳೆಗಾಗಿ ವಂದಿಸುವಾಗ, ಈ ಮಕ್ಕಳು ಸ್ತುತಿಸುವಾಗ ಅದ್ಭುತಗಳು ನಡೆಯಲಿ. ಟಚ್ ಟಚ್ ಟಚ್, bless them for your glory. Hallelujah, hallelujah, hallelujah. Praise the Lord. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡು. Hallelujah. ಈಗ ನಾನು ಹೇಳುವುದನ್ನು ಕೇಳಿ, ಲಿಸನ್ ಟು ಮಿ ವಾಟ್ ಐ ಆಮ್ ಟೆಲಿಂಗ್ ಯು. ನಿಮ್ಮ ಇಬ್ಬರಿಬ್ಬರು ಮುಖಾಮುಖಿಯಾಗಿ ನಿಲ್ಲಿ. ಇಬ್ಬಿಬ್ರು ಮುಖಾಮುಖಿಯಾಗಿ ನಿಲ್ಲಿ. ಒಬ್ರು ಚೇರ್ ಮೇಲೆ ಕೂತ್ಕೊಳ್ಳಿ, ಒಬ್ರು ಎದ್ದು ನಿಲ್ಲಿ. ಒಬ್ರು ಚೇರ್ ಮೇಲೆ ಕೂತ್ಕೊಳ್ಳಿ, ಒಬ್ರು ಎದ್ದು ನಿಲ್ಲಿ. 2 ಕರಗಳನ್ನು ಅವರ ತಲೆಯ ಮೇಲೆ ಇಡಿ. ಮಂಡಿ ಹಾಕ್ಲಿಕ್ಕೆ ಸಾಧ್ಯ ಇದ್ರೆ ಮಂಡಿ ಹಾಕಿ, ಅಥವಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಕೂತ್ಕೊಳ್ಳಿ. 2 ಕರಗಳನ್ನು ಅವರ ತಲೆ ಮೇಲೆ ಇಡಿ. ಯಾವ ಮೂಲೆಯಲ್ಲಿ ನೀವು ಇರಬಹುದು, ಯೇಸುವಿನ ಪ್ರಸನ್ನತೆ ಮೂಲೆ ಮೂಲೆಗಳಲ್ಲಿ ಬರ್ತಾ ಇದೆ. ಅವರ ತಲೆ ಮೇಲೆ ಕೈ ಇಡ್ರಿ. ಈಗ ವಾಕ್ಯ ಅಲ್ಲಿ ಇಬ್ಬರು ಇಲ್ದಿದ್ರೆ 3 ಜೊತೆ ಸೇರಿ ಇಬ್ಬರು ಮಂಡಿ ಹಾಕಿದವನ ತಲೆ ಮೇಲೆ ಕೈ ಇಡ್ರಿ. ವಾಕ್ಯ ಆಲಿಸಿದ ವಾಕ್ಯ ಗುರುಗಳು ಹೇಳಿದ್ರು, ಈ ಕೈಯಲ್ಲಿ ಯೇಸುವಿನ ಕೈ, ಈ ನಾಲಿಗೆ ಯೇಸುವಿನ ನಾಲಿಗೆ. ನಿನ್ನ ಮುಂದೆ ಇರುವ ವ್ಯಕ್ತಿ ಅಭಿಷೇಕವಾಗಲಿ. 50 ವರ್ಷದ ನವೀಕರಣ ಸಂಚಲನದಲ್ಲಿ ಅವರ ಜೀವನದಲ್ಲಿ ಸಂಚಲನ ಮೂಡಲಿ. ಅವರು ಯೇಸುವಿಗಾಗಿ ಸಾಕ್ಷಿಗಳಾಗಲಿ. ಅವರು ಸ್ವಾರ್ಥ ಮಧ್ಯವರ್ತಿ ಪ್ರಾರ್ಥನಾ ತಂಡದ ಸಹೋದರರಾಗಲಿ. ಅವರು ಕರ್ನಾಟಕ ರಾಜ್ಯದಲ್ಲಿ ಆಶೀರ್ವಾದದ ಮಕ್ಕಳಾಗಲಿ. ಅವರಿಗಾಗಿ ಪ್ರಾರ್ಥಿಸಿ. ಅವರ ದೇಹದ ಒಳಗಡೆ ಇರುವ ಒಂದೊಂದು ಅಂಗಾಂಗಗಳಿಗಾಗಿ ಪ್ರಾರ್ಥಿಸಿ.
ಆ ದೇಹದ ಒಳಗಡೆ ಇರುವ ವೈರಸ್ಗಳು, ಎಲ್ಲ ಕೆಟ್ಟತನಗಳು, ಹೊಲಸುತನಗಳು ಬಿಟ್ಟು ಹೋಗುವುದಕ್ಕಾಗಿ ಪ್ರಾರ್ಥಿಸಿ. ಅವರ ಒಳಗಡೆ ಆ ದೇವರ ವಾಕ್ಯ ಬಂದಾಗ ಕ್ಷಮೆ ಬರುತ್ತೆ. ಕ್ಷಮಿಸಲಾಗದ ನೋವುಗಳು, ಗಾಯಗಳು, ಬಾಧೆಗಳು ದೇಹದ ಒಳಗಡೆ ಇದ್ದರೆ ಬಿಟ್ಟು ಹೋಗುವುದಕ್ಕಾಗಿ, ಕಠಿಣ ಹೃದಯ ಪರಿವರ್ತನೆಗಾಗಿ ಪ್ರಾರ್ಥಿಸಿ. ಅವರಿಗಾಗಿ ಪ್ರಾರ್ಥಿಸಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸಿ, ಅವರ ಕೆಲಸಕ್ಕಾಗಿ ಪ್ರಾರ್ಥಿಸಿ, ಅವರ ವಿಶ್ವಾಸಕ್ಕಾಗಿ ಪ್ರಾರ್ಥಿಸಿ, ಅವರ ಪ್ರಾರ್ಥನಾ ಜೀವನ ಬಲ ಹೊಂದುವುದಕ್ಕಾಗಿ ಪ್ರಾರ್ಥಿಸಿ, ದೇವರ ವಾಕ್ಯದಲ್ಲಿ ಅಧಿಕರಿಸುವುದಕ್ಕಾಗಿ ಪ್ರಾರ್ಥಿಸಿ, ಈ ಲೋಕಕ್ಕೆ ಸಾಕ್ಷಿಯಾಗುವುದಕ್ಕಾಗಿ ಪ್ರಾರ್ಥಿಸಿ, ದೇವರ ಕರುಣೆ ಅವರ ಮೇಲೆ ಇಳಿದು ಬರುವುದಕ್ಕಾಗಿ ಪ್ರಾರ್ಥಿಸಿ. ಅವರ ತಲೆ ಮೇಲೆ ಕೈ ಇಟ್ಟು ಗಟ್ಟಿಯಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ಹಾಲೆಲೂಯಾ, 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 ಹಾಲೆಲೂಯಾ. ಜೋರಾಗಿ ಗಟ್ಟಿಯಾಗಿ 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 ಪ್ರಾರ್ಥಿಸಿ. ಎಲ್ಲ ಜನರ ಮೇಲೆ ಪ್ರಾರ್ಥಿಸುವ ಅದ್ಭುತಗಳು ನಡೆಯಲಿ. ದೇಹ, ಮನಸ್ಸು, ಆತ್ಮ ಅಭಿಷೇಕವಾಗಲಿ. ಪರಿಶುದ್ಧಾತ್ಮರ ವಾಕ್ಯದ ಅಭಿಷೇಕ, ಈ ದಿನ ಪ್ರಾರ್ಥಿಸಿದ ಪ್ರಾರ್ಥನೆಯ ಪ್ರಬೋಧಿಸಿದ ವಾಕ್ಯದ ಅಭಿಷೇಕವಾಗಲಿ. Bless them, Lord. Hallelujah, 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 hallelujah. Praise the Lord. ಈಗ ಮಂಡಿ ಹಾಕಿದ ಅಥವಾ ಕೂತ್ಕೊಂಡ ವ್ಯಕ್ತಿ ಎದ್ದು ನಿಲ್ಲು. ಈಗ ಉಳಿದವರು ಅವರ ಮುಂದೆ ಮಂಡಿ ಹಾಕಿ ಅಥವಾ ಕೂತ್ಕೊಂಡು ತಲೆ ಮೇಲೆ ಕೈ ಇಡ್ರಿ. ನಿಮಗಾಗಿ ಪ್ರಾರ್ಥಿಸಿದ್ದಾರೆ, ಈಗ ಅವರು ನಿಮಗಾಗಿ, ನೀವು ಅವರಿಗಾಗಿ ಪ್ರಾರ್ಥಿಸಿ. ಪ್ರಾರ್ಥಿಸಿ. ಇಡೀ ಕಾಂಪೌಂಡ್ ಅಲ್ಲಿ ಯೇಸುವಿನ ಪ್ರಸನ್ನತೆ ಹರಿತಾ ಇದೆ. ಇಡೀ ಕಾಂಪೌಂಡ್ ಅಲ್ಲಿ ದೇವರ ಶಕ್ತಿ ಹರಿತಾ ಇದೆ. ಈ ಪರಮ ಪ್ರಸಾದದಲ್ಲಿ ಯೇಸು ತಮ್ಮ ಬಾಹುಗಳನ್ನು ಚಾಚಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಆತನ ಕರುಣೆ ಪ್ರತಿಯೊಬ್ಬರ ಹೃದಯದಲ್ಲಿ ಹರಿತಾ ಇದೆ. ಮಂಡಿ ಹಾಕಿದವರು ಯೋಚನೆ ಮಾಡಿ, ಎಲ್ಲ ದುಃಖಗಳನ್ನು ಯೇಸುವಿಗೆ ಸಮರ್ಪಿಸಿ, ಎಲ್ಲ ನೋವುಗಳನ್ನು ಯೇಸುವಿಗೆ ಸಮರ್ಪಿಸಿ, ಎಲ್ಲ ಬಾಧೆಗಳನ್ನು ಯೇಸುವಿಗೆ ಸಮರ್ಪಿಸಿ, ಎಲ್ಲ ರೋಗಗಳನ್ನು ಯೇಸುವಿಗೆ ಸಮರ್ಪಿಸಿ, ಎಲ್ಲ ನಿರಾಶೆಗಳನ್ನು ಯೇಸುವಿಗೆ ಸಮರ್ಪಿಸಿ, ಎಲ್ಲ ಕ್ಷಮಿಸಲಾರದ ನೋವುಗಳನ್ನು ಸಮರ್ಪಿಸಿ. ದೇವರ ಕರುಣೆ ನಿಮ್ಮ ದೇಹದಲ್ಲಿ ಹರಿಯಲಿ. ನಿಮ್ಮ ದೇಹ ಸೋತು ಹೋಗದಿರಲಿ, ನಿರಾಶೆಗೊಳಗಾಗದಿರಲಿ, ಉದಾಸೀನತೆ ಬರದಿರಲಿ, ಕಠಿಣ ಪರಿಶ್ರಮ ಪಡುವ ಶಕ್ತಿ ದೇಹಕ್ಕೆ ಬರಲಿ. ವಿಶ್ವಾಸ, ಆ ವಿಶ್ವಾಸ ಕಾರ್ಯಪ್ರವೃತ್ತ ಮಾಡುವ ಶಕ್ತಿ ಬರಲಿ. ಆ ದೇಹದೊಳಗಡೆ ಇರುವ ಎಲ್ಲ ವೈರಸ್ಗಳು ಬಿಟ್ಟು ಹೋಗಲಿ. ಆ ದೇಹದೊಳಗಡೆ ಎಲ್ಲ ರೋಗಗಳು ಬಿಟ್ಟು ಹೋಗಲಿ. ಯೇಸುವೆ, ಈ ಪರಮ ಪ್ರಸಾದದ ಶಕ್ತಿ, ದೇವರ ವಾಕ್ಯದ ಶಕ್ತಿ ಅವರಲ್ಲಿ ಅಧಿಕರಿಸಲಿ. ಗಟ್ಟಿಯಾಗಿ ಸ್ತುತಿ ಮಾಡಿ ಅವರಿಗಾಗಿ ಪ್ರಾರ್ಥಿಸಿ. Praise the Lord. ಅವರ ಮೇಲೆಬ್ಬಿಸಿ, ಮೇಲೆಬ್ಬಿಸಿ. ಪರಮ ಪ್ರಸಾದವನ್ನು ನೋಡಿ, ಎಲ್ಲರೂ ಪರಮ ಪ್ರಸಾದವನ್ನು ನೋಡಿ, ಪರಮ ಪ್ರಸಾದವನ್ನು ನೋಡಿ. ಎರಡು ಕರಗಳನ್ನು ಮತ್ತೊಮ್ಮೆ ಚಾಚಿ, ಎಲ್ಲರೂ ಚಾಚಿ. ಯೇಸುವೇ, ಗಟ್ಟಿಯಾಗಿ ಯೇಸುವೇ, ಈ ಕರಗಳನ್ನು ಆಶೀರ್ವದಿಸಿರಿ. ಈ ಕರಗಳ ಮೇಲೆ ದಿವ್ಯ ವರಗಳು ಇಳಿದು ಬರಲಿ. ಈ ಪರಮ ಪ್ರಸಾದದಿಂದ ಇವತ್ತು ಘೋಷಿಸಿದ ವಾಕ್ಯದ ಶಕ್ತಿ ಕೆಲಸ ಮಾಡಲಿ, ಕೆಲಸ ಮಾಡಲಿ. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ, ಅದ್ಭುತಗಳು ನಡೆಯಲಿ. ದೇಹದಲ್ಲಿರುವ ರೋಗಗಳು ಶಾಶ್ವತ ಬಿಟ್ಟು ಹೋಗಲಿ. ಹೊಸ ಬಲ, ಹೊಸ ಚೈತನ್ಯ, ಹೊಸ ಪ್ರೇರಣೆ, ಹೊಸ ಆಶೀರ್ವಾದ ನಮ್ಮಲ್ಲಿ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಪ್ರಾರ್ಥಿಸಿದವರು ಮುಖಾಮುಖಿಯಾಗಿ ನಿಲ್ಲಿ. ಈಗ ಪ್ರಾರ್ಥಿಸಿದ್ರಲ್ಲ, ಅವರು ಮುಖಾಮುಖಿಯಾಗಿ ನಿಲ್ಲಿ. ಪರಸ್ಪರರ ತಲೆ ಮೇಲೆ ಕೈ ಇಡ್ರಿ, ಪರಸ್ಪರರ ತಲೆ ಮೇಲೆ ಕೈ ಇಡ್ರಿ. ಎಲ್ಲರೂ ಕಾಂಪೌಂಡ್ ಅಲ್ಲಿ ಎಲ್ಲೇ ಇದ್ದೀರಿ, ಯಾರು ಇದನ್ನು ಆಲಿಸುತ್ತೀರಿ, ನೀವು ಪ್ರಾರ್ಥಿಸಿ. ಈಗ ನೀವು ಪರಸ್ಪರರಿಗಾಗಿ ಪ್ರಾರ್ಥಿಸುವ ಸಮಯ. ಈ ವಾಕ್ಯದ ವಿಶೇಷ ಅಭಿಷೇಕ ಸ್ವೀಕರಿಸುವ ಸಮಯ. ನಾಳೆ ನಾಡಿದ್ದು ಇನ್ನೂ ಅನೇಕ ಅಭಿಷೇಕಗಳನ್ನು ದೇವರು ನಮ್ಗೆ ಕೊಡ್ತಾ ಇದ್ದಾರೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಇದು ನಮ್ಮನ್ನು ಈ ರಾತ್ರಿ ಆಶೀರ್ವದಿಸುವ,
ಈ 50ನೇ ವರುಷದಲ್ಲಿ ಆ ದೇವರ ಅರುಷ ನಮ್ಮಲ್ಲಿ ಇಳಿದು ಬರುವ ಸಮಯ. ಪರಸ್ಪರಿಗಾಗಿ ಪ್ರಾರ್ಥಿಸಿ, ಅವರು ವರದಾನಗಳಲ್ಲಿ ತುಂಬಲಿ, ಅವರ ದೇವರ ಕೃಪೆಯಲ್ಲಿ ತುಂಬಲಿ. ದೇವರ ವಾಕ್ಯ ಇವತ್ತು ಫಾದರ್ ಹೇಳಿದ 18 ಆಶೀರ್ವಾದಗಳು ನಮಗೆ ಲಭ್ಯವಾಗಲಿ. ಈ ಪರಮ ಪ್ರಸಾದದಿಂದ ಆ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡಲಿ. ಗಟ್ಟಿಯಾಗಿ ಸ್ತುತಿ ಮಾಡಿ ಜೋರಾಗಿ touch them, Lord. Heal them, Lord. Bless them, Lord. They are your children, oh Lord. Mercy on your people. Oh, compassionate Father. Touch. Hallelujah. Praise the Lord. Praise the Lord. Hallelujah. Hallelujah. ಈಗ ಯೇಸುವಿನ ವಿಶೇಷ ಆಶೀರ್ವಾದ ಪಡೆಯುವ ಸಮಯ. ಸಾಧ್ಯವಾದರೆ ಎಲ್ಲರೂ ಮಂಡಿ ಹಾಕಿ ಸಾಧ್ಯವಾದರೆ. ನಾನು ಫಾದರ್ಗಳು ಯಾರು ಕೊಡೆ ಛತ್ರಿ ತಂದಿದ್ದೀರಿ ಅದನ್ನು ತಗೊಂಡು ಬನ್ನಿ. ಈಗ ಯೇಸುವಿನ ಈ ಬದಿಯಿಂದ ಹೋಗಿ ಮಧ್ಯದಿಂದ ಯೇಸು ಆ ಬದಿಯಲ್ಲಿ ಬಂದು ಈ ಬದಿಯಲ್ಲಿ ಹೋಗಿ. ಈಗ ವಿಶೇಷವಾದ ಯೇಸು ಹೇಳ್ತಾ ಇದ್ದಾರೆ, ಇಲ್ಲಿ ನನಗೆ ಗೌರವ, ನೀವು ಕೊಟ್ಟಾಗ ಆಶೀರ್ವಾದ ಪಡಿತೀವಿ. ವಿಶೇಷವಾಗಿ ಬನ್ನಿ. ಆ ಛತ್ರಿಗಳನ್ನು ಹಿಡ್ಕೊಂಡವರು ಹಾಗೂ ಪರಂಪ್ರಸಾದವನ್ನು ನಮ್ಮ ಮಧ್ಯೆಯಿಂದ ಕೊಂಡೋಗಿ ಈ ಸೈಡಲ್ಲಿ ಬಂದು ಈ ಸೈಡಿಂದ ಹೋಗಿ ಮತ್ತೆ ಮಧ್ಯದಲ್ಲಿ ಬರುವ ಈ ಸಮಯದಲ್ಲಿ ಆ ಜಯ ಕೊಡುವ ದೇವರು. ವಿಶೇಷವಾಗಿ ನಾವು ಈ ಸಮಯದಲ್ಲಿ ಆ ಯೇಸುವನ್ನು ಗೌರವಿಸೋಣ. ಈ 50 ವರುಷಗಳ ಕಾಲ ನಮಗೆ ಕೊಟ್ಟು ಈ ಒಂದು ವಿಶೇಷ ಸಂದರ್ಭವನ್ನು ನಮಗೆ ದೇವರು ದಯಪಾಲಿಸಿದ್ದಾರೆ. ವಾಲಂಟಿಯರ್ಸ್ಗಳು ಬನ್ನಿ, ಯಾರು ಒಬ್ಬರು ಪರಮಪ್ರಸಾದವನ್ನು, ನಾನು ಮೊದಲು ಆಮೇಲೆ ಆಶೀರ್ವಾದ, ಆಮೇಲೆ ಮೊದಲು ಪರಮಪ್ರಸಾದವನ್ನು ಬಿಷಪ್ ಅಥವಾ ಯಾರಾದರೂ ಒಬ್ಬರು ಗುರುಗಳು ದಯವಿಟ್ಟು ಕೊಂಡೋಗಿ, ಕೊನೆಗೆ ಬಿಷಪ್ ಆಶೀರ್ವಾದ ಕೊಡ್ತಾರೆ. ಈ ಕ್ಯಾಂಡಲ್ ಅನ್ನು ಪಡೆಯಿರಿ. ಆ ಛತ್ರಿಗಳಿದ್ರೆ ಛತ್ರಿಯನ್ನು ತೆಗೆಯಿರಿ. ಮುಂದೆ ಹೋಗಿ ಎರಡೂ ಕರಗಳನ್ನು ಮೇಲೆತ್ತಿ, ಆತ ನಮ್ಮ ರಾಜ, ಆತ ನಮ್ಮ ದೇವರು, ಆತ ನಮ್ಮನ್ನು ಆಶೀರ್ವದಿಸುವವರು, ನಮ್ಮ ಮಧ್ಯೆ ಆತನ ಪ್ರಸನ್ನತೆ. ಯಾರಾದರೂ ಒಬ್ರು ಫಾದರ್ ಅನಿಲ್ ಅಥವಾ ಯಾರಾದರೂ ಒಬ್ರು ಜೊತೆಗೆ, ಫಾದರ್ ಅನಿಲ್ ಅಥವಾ ಯಾರಾದೊಬ್ರು ಜೊತೆಗೆ ಹೋಗಿ ಗೌರವಯುತವಾಗಿ ಯೇಸುವನ್ನು ಮಧ್ಯದಿಂದ ಕೊಂಡೋಗಿ ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ. ದೇವ, ಈ 2 ದಿನಗಳ ಆಶೀರ್ವಾದಕ್ಕಾಗಿ ಸ್ತೋತ್ರ. ಇನ್ನೆರಡು ದಿನ ಈ ಜನರನ್ನು ಆಶೀರ್ವದಿಸು, ನಮ್ಮ ರಾಜ್ಯವನ್ನು ಆಶೀರ್ವದಿಸು. ದೇವಾ ಜಪಿಸುವೆ, ಮಹಿಮೆಯ ರಾಜ ನಮ್ಮ ಮಧ್ಯೆ ಬರ್ತಾ ಇದ್ದಾರೆ. ಚಪ್ಪಾಳೆ ತಟ್ಟುತ್ತಾ ಆ ರಾಜ, ಯೇಸು ರಾಜ, is the King of Kings, God of God, Lord of Lords. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವಿನಾ, ದೇವಾ ಜಪಿಸುವಿನಾ. ಜೀವವಿರುವವರಿಗೂ ನಿಮ್ಮ ರಾಜ್ಯ ಸೇರುವವರಿಗೂ, ಈ ಜೀವ ಇರುವವರಿಗೂ ನಿಮ್ಮ ರಾಜ್ಯ ಸೇರುವವರಿಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರಿಗೂ, ಯೇಸುವೇ ನಿಮ್ಮ
ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರಿಗೆ ಮಹಿಮೆಯಾಗಲಿ. ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, 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 ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ಎಲ್ಲರೂ ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. अर्घा जेसू, अर्घा जेसू, अर्घा तुका सोम्या जेसू, अर्घा जेसू, अर्घा जेसू, अर्घा तुका सोम्या जेसू, अर्घा जेसू, अर्घा जेसू, अर्घा तुका सोम्या जेसू, अर्घा जेसू, अर्घा जेसू, अर्घा तुका सोम्या जेसू. ಪ್ರೈಸ್ ದಿ ಲಾರ್ಡ್. Praise the Lord. ಎಂಥ ದಿವ್ಯ ಸಂಸ್ಕಾರ. Ora sacramenta sachanama coluria purilia rupavoda novioliti araria Samoretra Pascal Christian Avartate Bordivya Sashemapak Sashesputak Ullasani Sudriza Podvimaima Sasa Sasa Ekastana Hasita Tuka Loga Jaspirita Samasabi Navarta Amen. प्रार्थूया. देवा विचित्र साक्रामेंता काल तुझ्या कष्टाचो उडास तुवें आमकां सोडलाय. तुझे सोडवणेचो फळ सदांच आमचे ते आमी बगी सारको तुझ्या कुडीच्या आनी रक्ताच्या पवित्र मिस्तेरांक आमी मान करूंक आमकां दयेन फावो कर. जो जियेताय आनी रास करताय शासनाच्या शासनाक. Amen.
ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜಯ ಕೊಡುವ ದೇವನಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿಡುವ ಯೇಸು ರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಜಯ ಕೊಡುವ ದೇವನಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿಡುವ ಯೇಸು ರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಹಲ್ಲೆಲೂಯಾ ಜಯ ಹಲ್ಲೆಲೂಯಾ, 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 ಹಲ್ಲೆಲೂಯಾ ಜಯ ಹಲ್ಲೆಲೂಯಾ. ಸೌಖ್ಯ ಕೊಡುವ ಸೌಖ್ಯದಾತನಿಗೆ ಕೋಟಿ ಕೋಟಿ ಸ್ತೋತ್ರ. ಸೌಖ್ಯ ಕೊಡುವ ಸೌಖ್ಯದಾತನಿಗೆ ಕೋಟಿ ಕೋಟಿ ಸ್ತೋತ್ರ. ಶಾಂತಿ ನೀಡುವ ಶಾಂತಿದಾತನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಶಾಂತಿ ನೀಡುವ ಶಾಂತಿದಾತನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಹಲ್ಲೆಲೂಯಾ ಜಯ ಹಲ್ಲೆಲೂಯಾ, 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 ಹಲ್ಲೆಲೂಯಾ ಜಯ ಹಲ್ಲೆಲೂಯಾ. बोलो यीशु महाराज की ಜೈ. मोगाळ पुत्रा सोवे ओंका मर्या आशीर्वादी वांका